Hare Rama, Hare Rama, Rama Rama, Hare Hare. ज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरुवे नमः। श्रीचैतन्यमनोभीष्टं स्थापितं येन भूतले स्वयं रूपः कदा मह्यं ददाति स्वपदान्तिकम्। ज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरुवे नमः। श्रीचैतन्यमनोभीष्टं स्थापितं येन भूतले स्वयं रूपः कदा मह्यं ददाति स्वपदान्तिकम्। वन्देऽहं श्रीगुरु श्रीयुतपदकमलं श्रीगुरु वैष्णवांश्च श्रीरूपं साग्रजातं सहगण रघुनाथान्वितं तं सजीवं साद्वैतं सावधूतं परिजनसहितं कृष्ण चैतन्यदेवं श्रीराधाकृष्णपादान् सहगण ललिता श्रीविशाखान्वितांश्च हे कृष्णा करुणा सिन्धु दीनबन्धु जगत्पते गोपीश गोपिका कान्ता राधाकान्ता नमोऽस्तुते। तप्त काञ्चन गौराङ्गी राधे वृन्दावनीश्वरी वृषभानुसुते देवी प्रणमामि हरिप्रिये। वाञ्छाकल्पतरुभ्यश्च कृपा सिन्धुभ्यैव च पतितनां पावनेभ्यो वैष्णवेभ्यो नमो नमः। नमो विष्णुपादाय कृष्णप्रेष्ठाय भूतले श्रीमति भक्तिवेदान्तस्वामिनिति नामिने। नमस्ते सरस्वती देवी गौरवाणी प्रचारिणि निर्विशेष शून्यवादि भाष्यति देशतारिणि जय श्री कृष्ण चैतन्य प्रभु नित्यानंद श्री द्वैत गदाधर श्रीवासादि गौरभक्तवृंद। हरे कृष्णा कृष्ण कृष्ण हरे 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೂ ಶ್ರೀ ಶ್ರೀ ರಾಧಾ ಗೋವಿಂದ ಮಂಗಳೂರು ಇಸ್ಕಾನ್ನಿಂದ ನಾಮನಿಷ್ಠ ಪ್ರಭುಗಳು ಆಯೋಜಿಸಿರುವ 3ನೇ ಹಂತದ ಆ ಭಗವದ್ಗೀತೆ ಕಲಿಕೆ ಈಗ ಮುಗ್ದಿದೆ. ಈಗ ವಿಶ್ವ ಪರಿಷತ್ತಿನ ಕಲಿಕೆಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ, ಸಾಮಾನ್ಯವಾಗಿ ಇಷ್ಟೇ ಜನನ ಇರೋದು ಮಾತಾಜಿ, ಇನ್ನ ಬರ್ತಾರಾ? ಇನ್ನು ಬರ್ತಾರ ಮಾತಾಜಿ. ಬರ್ತಾರೆ ಮಾತಾಜಿ. ಸೊ ಇಲ್ಲಿವರೆಗೂ ನೀವು ಭಗವದ್ಗೀತೆಯನ್ನು 3 ಭಾಗಗಳಲ್ಲಿ ಕೇಳಿರ್ತೀರಿ ಅನ್ಕೋತೀನಿ. ಆಗಿದೆ ಅಲ್ವಾ ಭಗವದ್ಗೀತೆಯ ದೀರ್ಘವಾದ ಅಧ್ಯಯನ? ಹರೇ ಕೃಷ್ಣ. 18 ಅಧ್ಯಾಯಗಳ ಎಲ್ಲಾ ಶ್ಲೋಕಗಳು ಮತ್ತೆ ಎಲ್ಲ ಭಾವಾರ್ಥಗಳನ್ನ ಅಧ್ಯಯನ ಮಾಡಿದಿರಲ್ವಾ ಇಲ್ಲಿವರೆಗೂ? ಹರೇ ಕೃಷ್ಣ. ಮಾತಾಜಿ ಲೆವೆಲ್ 1 ಲೆವೆಲ್ 2 ಕ್ಲಾಸಸ್ ಕೇಳಿದೀವಿ ಮಾತಾಜಿ. ಲೆವೆಲ್ 3 ಅಲ್ಲೂ ಭಗವದ್ಗೀತೆ ಭಕ್ತರ ಸಾಮೃತ ಸಿಂಧು ಕೇಳಿದ್ವಿ. ಭಕ್ತಿ ರಸಾಮೃತ ಸಿಂಧು ಕೇಳಿದ್ರ ಮಾತಾಜಿ? ಓಕೆ. ಹೌದು. ಸೊ ಇವತ್ತಿನಿಂದ ನೀವು ಈಶೋಪನಿಷತ್ತನ್ನ ಕೇಳಲಿಕ್ಕೆ ಇದ್ದೀರಿ. ಹೇಳ್ತೀರಿ ಯಾರಾದ್ರೂ ಈಶೋಪನಿಷತ್ತು ಯಾರ ರಚನೆ ಅಂತ? ಯಾರು ರಚಿಸಿದವರು ಯಾರು ಅಂತ? ಗೊತ್ತಿಲ್ಲ ಮಾತಾಜಿ. ಈಶೋಪನಿಷತ್ತು ಅದು ವೇದವ್ಯಾಸರೇ ರಚನೆ ಮಾಡಿರುವಂತದ್ದು ಉಪನಿಷತ್ತುಗಳು. ಅವರು 108 ಉಪನಿಷತ್ತುಗಳನ್ನ ರಚನೆ ಮಾಡ್ತಾರೆ. ಅದರಲ್ಲಿ 10 ಪ್ರಮುಖವಾದ ಉಪನಿಷತ್ತುಗಳು ಬರುತ್ತೆ. ನಾವು ಭಗವದ್ಗೀತೆ ಭಾಗವತ ಇವುಗಳನ್ನ ಓದುವಾಗ ಅಧ್ಯಯನ ಮಾಡುವಾಗ ನಮ್ಗೆ ಈ ಒಂದು ಉಪನಿಷತ್ತುಗಳ ಉಲ್ಲೇಖ ಅಲ್ಲಲ್ಲಿ ಬರುತ್ತೆ. ತೈತ್ತರಿಯ ಉಪನಿಷತ್ತು, ಮುಂಡಕ ಉಪನಿಷತ್ತು ಕೇಳಿದಿರಲ್ವಾ? ಹರೇ ಕೃಷ್ಣ. ಹಾಗೆ ಇಲ್ಲಿ ಈಶೋಪನಿಷತ್ತು ಕೂಡ 10 ಪ್ರಮುಖ ಉಪನಿಷತ್ತುಗಳಲ್ಲಿ ಒಂದು. ಇಲ್ಲಿ ಪ್ರಭುಪಾದರು ಈ ಒಂದು ಉಪನಿಷತ್ತಿನ ಬಗ್ಗೆ ಒಂದು ಲೆಕ್ಚರ್ ಕೊಡ್ತಾ ಇದ್ದಾರೆ. ಆ ಲೆಕ್ಚರ್ ನನ್ನೇ ಈ ಪುಸ್ತಕ ರೂಪದಲ್ಲಿ ನಮ್ಗೆ ಪ್ರಸ್ತುತಪಡಿಸ್ತಾ ಇದ್ದಾರೆ. ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದರು ನೀಡಿರುವಂತದ್ದು. ಸೊ ನಾವು ಇವತ್ತು ಆ ಒಂದು ಈಶೋಪನಿಷತ್ತಿನ ಪೀಠಿಕೆ ಇಂಟ್ರೊಡಕ್ಷನ್ ಅನ್ನ ನೋಡೋಣ. ಹರೇ ಕೃಷ್ಣ. ಯಾರಾದ್ರೂ ಓದ್ತೀರಾ? ಕಾಣ್ತಿದ್ಯಾ? ಹಾ ಮಾತಾಜಿ. ಬುಕ್ ಇದೆ, ಓದೋದಾ ಮಾತಾಜಿ? ಹಾ ಮಾತಾಜಿ. ಮಾತಾಜಿ ಪೀಠಿಕೆ ಓದೋದಾ ಮಾತಾಜಿ? 1 ನಿಮಿಷ ಇರಿ ಮಾತಾಜಿ. ಸೊ
ಹಾ ಮಾತಾಜಿ. ಸುನೀತಾ ಮಾತಾಜಿ, ನೀವು ಓದ್ತಾ ಇದ್ದೀರಾ? ಓದ್ತೀನಿ ಮಾತಾಜಿ. ಪೀಠಿಕೆ ಓದ್ಬೇಕಲ್ಲ? ಹಾ ಮಾತಾಜಿ, ಪ್ರಾರಂಭ ಮಾಡಿ ಮಾತಾಜಿ. ಹ. ಹರೇ ಕೃಷ್ಣ ಮಾತಾಜಿ. ಮಹನೀಯರೇ ಮತ್ತು ವೇದಗಳ ಉಪದೇಶಗಳು. ಶ್ರೀಮದ್ ಎ.ಸಿ. ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದರು 1969 ಅಕ್ಟೋಬರ್ 6ರಂದು ಲಂಡನ್ನ ಕನ್ವೆ ಹಾಲ್ ನಲ್ಲಿ ಮಾಡಿದ ಉಪನ್ಯಾಸ. ಮಹನೀಯರೇ ಮತ್ತು ಮಹಿಳೆಯರೇ, ನನ್ನ ಇಂದಿನ ಉಪನ್ಯಾಸದ ವಿಷಯ ವೇದಗಳ ಉಪದೇಶಗಳು. ವೇದಗಳು ಎಂದರೇನು? ವೇದ ಎಂಬ ಪದ ಧಾತುವನ್ನು ಅರ್ಥಿಸಬಹುದು, ಆದರೆ ಕೊನೆಗೆ ಎಲ್ಲದರ ಉದ್ದೇಶ ಒಂದೇ, ಅಂದರೆ ಜ್ಞಾನ. ನೀವು ಒಪ್ಪುವ ಯಾವ ಜ್ಞಾನವೇ ಮಾತಾಜಿ, ವೇದ. ನೆಟ್ವರ್ಕ್ ಸಿಕ್ಕಿಲ್ಲ ಅನ್ಸುತ್ತೆ. ಇತ್ತೀಚೆಗೆ ನಿಮ್ದ ಪ್ರಾಬ್ಲಮ್ ಗೊತ್ತಿಲ್ಲಲ್ಲ ಮಾತಾಜಿ. ಎಲ್ರಿಗೂ ಕೇಳಿಸ್ತಿದ್ಯಾ ಮಾತಾಜಿ ಹೇಳ್ತಿರೋದು? ಸ್ವಲ್ಪ ಕಟ್ ಕಟ್ ಆಗಿ ಕೇಳಿಸ್ತಿದೆ. ಮಾತಾಜಿ, ನಿಮ್ದು ನೆಟ್ವರ್ಕ್ ಇಶ್ಯೂ ಇದೆ ಅನ್ಸುತ್ತೆ ಮಾತಾಜಿ. ನೆಕ್ಸ್ಟ್ ಯಾರು ಹೌದಾ? ಓದ್ತೀರಾ? ಹರೇ ಕೃಷ್ಣ. ನಾನು ಓದ್ತೀನಿ ಮಾತಾಜಿ. ಮುಂದುವರಿಸಿ ಮಾತಾಜಿ. ಮಹನೀಯರೇ ಮತ್ತು ಮಹಿಳೆಯರೇ, ನನ್ನ ಇಂದಿನ ಉಪನ್ಯಾಸದ ವಿಷಯ ವೇದಗಳ ಉಪದೇಶಗಳು. ವೇದಗಳು ಎಂದರೇನು? ವೇದ ಎಂಬ ಪದದ ಧಾತುವನ್ನು ಅನೇಕ ರೀತಿಯಲ್ಲಿ ಅರ್ಥೈಸಬಹುದು, ಆದರೆ ಕೊನೆಗೆ ಎಲ್ಲದರ ಉದ್ದೇಶ ಒಂದೇ, ವೇದ ಎಂದರೆ ಜ್ಞಾನ. ನೀವು ಒಪ್ಪುವ ಯಾವುದೇ ಜ್ಞಾನವೇ ವೇದ, ಏಕೆಂದರೆ ವೇದಗಳ ಉಪದೇಶಗಳೇ ಮೂಲಭೂತವಾದ ಜ್ಞಾನ. ಬದ್ಧ ಸ್ಥಿತಿಯಲ್ಲಿ ನಮ್ಮ ಜ್ಞಾನವು ಅನೇಕ ನ್ಯೂನ್ಯತೆಗೊಳಪಟ್ಟಿದೆ. ಬದ್ಧಾತ್ಮನಿಗೂ ಮುಕ್ತಾತ್ಮನಿಗೂ ಇರುವ ವ್ಯತ್ಯಾಸವೇನೆಂದರೆ, ಬದ್ಧಾತ್ಮನಿಗೆ 4 ಬಗೆಯ ದೋಷಗಳಿರುತ್ತವೆ. ಮೊದಲನೆಯ ದೋಷವೆಂದರೆ ಅವನು ತಪ್ಪುಗಳನ್ನು ಮಾಡಿಯೇ ತೀರುತ್ತಾನೆಂಬುದು. ಉದಾಹರಣೆಗೆ, ನಮ್ಮ ದೇಶದಲ್ಲಿ ಮಹಾತ್ಮ ಗಾಂಧಿಯವರನ್ನು ತುಂಬಾ ಶ್ರೇಷ್ಠ ವ್ಯಕ್ತಿ ಎಂದು ಪರಿಗಣಿಸಿದರು, ಆದರೆ ಅವರು ಅನೇಕ ತಪ್ಪುಗಳನ್ನು ಮಾಡಿದರು. ಅವರ ಜೀವನದ ಕೊನೆಯ ಹಂತದಲ್ಲಿ ಅವರ ಸಹಾಯಕರು, ಮಹಾತ್ಮ ಗಾಂಧಿಯವರೇ, ನವದೆಹಲಿಯ ಸಭೆಗೆ ಹೋಗಬೇಡಿ, ನಿಮ್ಮ ಜೀವಕ್ಕೆ ಅಪಾಯವಿದೆ ಎಂದು ನನ್ನ ಕೆಲವು ಮಿತ್ರರು ಹೇಳಿದ್ದಾರೆ ಎಂದು ಎಚ್ಚರಿಕೆ ಕೊಟ್ಟರು. ಆದರೆ ಅವರು ಈ ಮಾತಿಗೆ ಕಿವಿಗೊಡಲಿಲ್ಲ, ಹೋಗಲೇಬೇಕೆಂದು ಪಟ್ಟು ಹಿಡಿದರು. ಮಹಾತ್ಮ ಗಾಂಧಿ, ಅಧ್ಯಕ್ಷ ಕೆನೆಡಿಯಂತಹ ಶ್ರೇಷ್ಠ ವ್ಯಕ್ತಿಗಳೇ ಅಂತವರು ತುಂಬಾ ಜನರಿದ್ದಾರೆ. ತಪ್ಪುಗಳನ್ನು ಮಾಡುತ್ತಾರೆ. ತಪ್ಪು ಮಾಡುವುದು ಮನುಷ್ಯನ ಸ್ವಭಾವ. ಇದು ಬದ್ಧಾತ್ಮನ ಒಂದು ದೋಷ. ಧನ್ಯವಾದಗಳು ಮಾತಾಜಿ. ಕಂಟಿನ್ಯೂ ಮಾಡೋದು. ಇರ್ಲಿ ಧನ್ಯವಾದಗಳು. ಮಾತಾಜಿ, ಒಂದ್ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ಬಿಟ್ಟು ಮುಂದೆ ಹೋಗೋಣ. ಇಲ್ಲಿ ಇಂಟ್ರೊಡಕ್ಷನ್ ಅಲ್ಲಿ ವೇದಗಳ ಉಪದೇಶಗಳ ಬಗ್ಗೆ ಇಲ್ಲಿ ಪ್ರಭುಪಾದರು ಅವರು ಒಂದು ಲೆಕ್ಚರ್ ಕೊಡ್ತಾ ಇದ್ದಾರೆ, ಉಪನ್ಯಾಸ ಕೊಡ್ತಾ ಇದ್ದಾರೆ. ಎಲ್ಲಿ ಅಂದ್ರೆ ಅದು ಲಂಡನ್ ಕನ್ವೆ ಹಾಲ್ ನಲ್ಲಿ. ಅದು ಅವರು 1969ನೇ ವರ್ಷ ಅಕ್ಟೋಬರ್ 6ರಂದು ಕೊಡ್ತಾ ಇರುವಂತಹ ಉಪನ್ಯಾಸ. ಅಲ್ಲಿ ಆ ಒಂದು ಶೀರ್ಷಿಕೆ ಏನಿತ್ತು, ಟಾಪಿಕ್ ಏನಿತ್ತು ಅಂದ್ರೆ ವೇದಗಳ ಉಪದೇಶಗಳು. ವೇದಗಳ ಉಪದೇಶಗಳ ಬಗ್ಗೆ ಅವರು ಅಲ್ಲಿ ಮಾತನಾಡ್ತಾ ಇದ್ದಾರೆ. ಆಗ ಅಲ್ಲಿ ಅವರು ಪ್ರಶ್ನೆ ಮಾಡ್ತಾರೆ, ವೇದ ಅಂದ್ರೆ ಏನು ಅಂತ ಹೇಳ್ತಾ ಪ್ರಾರಂಭಿಸ್ತಾರೆ. ವೇದ ಅಂದ್ರೆ ಏನು ಅಂತಂದ್ರೆ ಅದು ಜ್ಞಾನ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಯಾವುದೇ ಜ್ಞಾನ. ಈಗ ಸಂಸ್ಕೃತದಲ್ಲಿ ಪ್ರತಿಯೊಂದು ಪದಕ್ಕೂ ಅನೇಕ ಅರ್ಥಗಳು ಸಿಗುತ್ತೆ. ಆದ್ರೆ ವೇದಕ್ಕೆ ಸಿಗುವಂತಹ ಒಂದು ಮೂಲ ಅರ್ಥ ಏನಂದ್ರೆ ಅದು ಜ್ಞಾನ. ಅಂದ್ರೆ ಯಾವುದೇ ಜ್ಞಾನ ಇರ್ಬೋದು, ಅದನ್ನ ಇಲ್ಲಿ ನಾವು ವೇದ ಅಂತ ತಿಳಿಬಹುದು. ಆದ್ರೆ ಬದ್ಧಾತ್ಮರು ಕೊಡುವಂತಹ ಜ್ಞಾನಕ್ಕೂ ಭಗವಂತನು ಕೊಡುವಂತಹ ಜ್ಞಾನಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಮನುಷ್ಯರು ಅವರು ಯಾವಾಗ್ಲೂ ಕೂಡ 4 ರೀತಿಯ ತಪ್ಪುಗಳು, ಅವರಲ್ಲಿ ದೋಷಗಳು ಸದಾ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಯಾವ್ದೆಲ್ಲ 4 ರೀತಿಯ ತಪ್ಪುಗಳನ್ನ ಹೇಳ್ತಾ ಇದ್ದಾರೆ ಅಂತ ಹೇಳ್ತೀರಾ ಯಾರಾದ್ರೂ? ಹರೇ ಕೃಷ್ಣ. ಯಾವ್ದು ಮನುಷ್ಯರಲ್ಲಿರುವಂತ 4 ನ್ಯೂನ್ಯತೆಗಳು? ಯಾವ ರೀತಿ ತಪ್ಪುಗಳನ್ನ ಮಾಡ್ತಾರೆ? ಎಂತ ತಪ್ಪುಗಳನ್ನ ಮಾಡ್ತಾರೆ? ಅಂದ್ರೆ ಅವರಲ್ಲಿ ದೋಷಗಳು ಯಾವ್ದೆಲ್ಲ ಇದೆ? ಈಗಾಗ್ಲೇ ನೀವು ಭಗವದ್ಗೀತೆ ಅಂತ ತಿಳ್ಕೊಂಡಿರ್ತೀರಿ ಅಲ್ವಾ? ಮನುಷ್ಯರು ಅಂದ್ರೆ ಈ 4 ದೋಷಗಳು ಅವರಲ್ಲಿ ಇದ್ದೇ ಇರುತ್ತೆ ಅಂತ. ಯಾವುದು ಅವನ್ನ ಅಂತ? ಸುಳ್ಳು ಹೇಳೋದು, ಹಾ, ಓಕೆ. ಮೋಸ ಮಾಡುವಂಥದ್ದು. ಮೋಸ ಮಾಡೋದು. ಹಾ, ಮನುಷ್ಯರಂದ ಮೇಲೆ ತಪ್ಪು ಮಾಡ್ತಾರೆ, ಆಮೇಲೆ ಅವರು ಮೋಸ ಮಾಡ್ತಾರೆ, ಮತ್ತೆ ಅವರ ಇಂದ್ರಿಯಗಳು ಅಪರಿಪೂರ್ಣ, ಮತ್ತೆ ಅವರು ಇಂದ್ರಿಯಗಳು ಅಪರಿಪೂರ್ಣ, ತಪ್ಪು ಮಾಡುವಂಥದ್ದು, ಮೋಸ ಮಾಡುವಂಥದ್ದು, ಇನ್ನೊಂದು 4 ದೋಷಗಳು ಬರುತ್ತೆ. ಈಗ ಅವುಗಳಲ್ಲಿ ಪ್ರಮುಖವಾದದ್ದು ಮೊದಲನೇದಾಗಿ ಇವರು ತಿಳಿಸ್ಕೊಡ್ತಾ ಇರುವಂತದ್ದು ತಪ್ಪು ಮಾಡೋದು ಅಂತ. ಪ್ರತಿಯೊಬ್ಬ ಮನುಷ್ಯನು ತಪ್ಪು ಮಾಡಿಯೇ ಮಾಡ್ತಾನೆ ಅಂತ.
ಉದಾಹರಣೆ ಕೊಡ್ತಾ ಇದ್ದಾರೆ, ಮಹಾತ್ಮ ಗಾಂಧಿ ಉದಾಹರಣೆ ಕೊಡ್ತಾ ಇದ್ದಾರೆ, ಕೆನಡಿ ಅಧ್ಯಕ್ಷನ ಬಗ್ಗೆ ಒಂದು ಉದಾಹರಣೆ ಕೊಡ್ತಾ ಇದ್ದಾರೆ. ಅಂತಹ ವ್ಯಕ್ತಿಗಳು ಕೂಡ ತಪ್ಪು ಮಾಡಿದ್ರು ಅಂತ ಅಂದ್ರೆ ಅವ್ರಿಗೆ ಮೊದಲೇ ಗೊತ್ತಿರುತ್ತೆ. ಅಲ್ಲಿ ದೆಹಲಿಗೆ ಅವರು ಹೋದ್ರೆ ಅವರ ಒಂದು ಜೀವಕ್ಕೆ ಅಪಾಯ ಇದೆ ಅಂತ ಎಚ್ಚರಿಕೆ ಕೊಡ್ತಾರೆ. ಆ ಎಚ್ಚರಿಕೆ ಕೊಟ್ಟರು ಕೂಡ ಅವ್ರು ಅದನ್ನ ಗಂಭೀರವಾಗಿ ತಗೊಂಡಿರ ಆ ಸಭೆಗೆ ಹೋಗ್ತಾರೆ. ಮತ್ತೆ ಅಲ್ಲಿ ಹೇಗೆ ಮಹಾತ್ಮ ಗಾಂಧಿಯವರು ದೇಹತ್ಯಾಗ ಮಾಡ್ತಾರೆ ಅನ್ನೋದನ್ನ ನಾವು ನೋಡಿದ್ವಿ. ಹಾಗೆ ಇಲ್ಲಿ ಹೇಳ್ತಾ ಇದ್ದಾರೆ, ಪ್ರತಿಯೊಬ್ಬ ಮನುಷ್ಯರು ಕೂಡ ಒಂದಲ್ಲ ಒಂದು ತಪ್ಪನ್ನ ಮಾಡ್ತಾನೆ. ಯಾಕಂದ್ರೆ ಅದು ಅವನ ಸಹಜ ಸ್ವಭಾವ. ಯಾರೆಲ್ಲ ಬದ್ಧಾತ್ಮರಿದ್ದಾರೆ ಅವರ ಸ್ವಭಾವ ತಪ್ಪು ಮಾಡುವಂಥದ್ದು. ಮತ್ತೆ ಇನ್ನೊಂದು ಮಾಯೆಗೆ ಒಳಗಾಗುವಂಥದ್ದು ಅಂತೇಳಿ ತಿಳಿಸ್ತಾ ಇದ್ದಾರೆ. ಮಾಯೆಗೆ ಒಳಗಾಗುವುದರ ಬಗ್ಗೆ ಏನು ವಿಷಯವನ್ನ ಇಲ್ಲಿ ಪ್ರಭುಪಾದರು ಹೇಳಿದ್ದಾರೆ ಅಂತ ನೋಡೋಣ. ಹರೇ ಕೃಷ್ಣ. ಮುಂದುವರಿಸಿ ಯಾರಾದ್ರು ಇನ್ನೊಬ್ರು. ಅಂಬಿಕಾ ಮಾತಾಜಿ. ಮಾತಾಜಿ ಹೇಳ್ತೀನಿ. ಹರೇ ಕೃಷ್ಣ. ಹಾ ಮಾತಾಜಿ. ಇನ್ನೊಂದು ದೋಷವೆಂದರೆ ಮಾಯೆಗೆ ಒಳಗಾಗುವುದು. ಮಾಯೆ ಎಂದರೆ ಇಲ್ಲದನ್ನು ಇದೆ ಎಂದು ಒಪ್ಪುವುದು. ಪ್ರತಿಯೊಬ್ಬರು ದೇಹವನ್ನೇ ಆತ್ಮ ಎಂದು ಭಾವಿಸುತ್ತಾರೆ. ನಾನು ನಿಮ್ಮನ್ನು ನೀವು ಯಾರು ಎಂದು ಕೇಳಿದರೆ ನೀವು ನಾನು ಜಾನ್, ನಾನು ಶ್ರೀಮಂತ, ನಾನು ಇದು, ನಾನು ಅದು ಎಂದು ಏನೇನೋ ಹೇಳುತ್ತೀರಿ. ಇವೆಲ್ಲ ದೇಹವನ್ನು ಗುರುತಿಸುವಂತವು. ಆದರೆ ನೀವು ಈ ದೇಹವಲ್ಲ, ಇದು ಭ್ರಮೆ. ಮೂರನೆಯದು ಮೋಸ ಮಾಡುವ ಪ್ರವೃತ್ತಿ. ಪ್ರತಿಯೊಬ್ಬರಿಗೂ ಇತರರಿಗೆ ಮೋಸ ಮಾಡುವ ಪ್ರವೃತ್ತಿ ಇರುತ್ತದೆ. ಒಬ್ಬನು ದಡ್ಡನಾಗಿದ್ದರೂ ತುಂಬಾ ಬುದ್ಧಿವಂತನ ತರಹ ಸೋಗು ಹಾಕುತ್ತಾನೆ. ಅವನು ಮಾಯೆಯಲ್ಲಿದ್ದಾನೆ, ಅವನು ತಪ್ಪು ಮಾಡಿದ್ದಾನೆ ಎಂದು ಯಾರಿಗೆ ಹೇಳಿದರೂ ಅವನು ಇದು ಹೀಗೆ ಅದು ಹಾಗೆ ಅಂತ ಸಿದ್ಧಾಂತ ಹೇಳುತ್ತಾನೆ. ಆದರೆ ಅವನಿಗೆ ತನ್ನ ಸ್ಥಾನವೇ ಗೊತ್ತಿಲ್ಲ. ತಾನು ದೋಷಪೂರ್ಣನಾದರೂ ತತ್ವಶಾಸ್ತ್ರದ ಮೇಲೆ ಪುಸ್ತಕ ಬರೆಯುತ್ತಾನೆ. ಅದು ಅವನ ಕಾಯಿಲೆ, ಅದೇ ವಂಚನೆ. ಮುಂದುವರಿಸಿ ಮುಂದುವರಿಸಿ ಮಾತಾಜಿ. ಕೊನೆಯದಾಗಿ ನಮ್ಮ ಇಂದ್ರಿಯಗಳು ಅಪರಿಪೂರ್ಣವಾದವು. ನಮ್ಮ ಕಣ್ಣುಗಳ ಬಗ್ಗೆ ನಮಗೆ ಬಹಳ ಹೆಮ್ಮೆ. ಅನೇಕ ವೇಳೆ ಒಬ್ಬರೊಬ್ಬರು ನೀವು ನನಗೆ ದೇವರನ್ನು ತೋರಿಸಬಲ್ಲಿರಾ ಎಂದು ಸವಾಲು ಎಸೆಯುತ್ತಾರೆ. ಆದರೆ ನಿಮಗೆ ದೇವರನ್ನು ನೋಡುವ ಕಣ್ಣುಗಳಿವೆಯೇ? ನಿಮಗೆ ಆ ಕಣ್ಣುಗಳಿಲ್ಲದಿದ್ದರೆ ನೀವು ನೋಡಲು ಸಾಧ್ಯವೇ ಇಲ್ಲ. ಇದ್ದಕ್ಕಿದ್ದಂತೆ ಕೋಣೆ ಕತ್ತಲಾದರೆ ನಿಮಗೆ ನಿಮ್ಮ ಕೈಗಳೇ ಕಾಣಿಸುವುದಿಲ್ಲ. ನಿಮಗೆ ಇನ್ನು ಯಾವ ನೋಡುವ ಶಕ್ತಿ ಇದೆ? ಆದ್ದರಿಂದ ನಾವು ಅಪರಿಪೂರ್ಣವಾದ ಇಂದ್ರಿಯಗಳಿಂದ ಜ್ಞಾನವನ್ನು, ವೇದವನ್ನು ತಿಳಿಯಲು ಸಾಧ್ಯವಿಲ್ಲ. ಬದ್ಧ ಜೀವನದಲ್ಲಿ ಈ ನ್ಯೂನತೆಗಳಿಟ್ಟುಕೊಂಡು ನಾವು ಯಾರಿಗೂ ಪರಿಪೂರ್ಣ ಜ್ಞಾನವನ್ನು ನೀಡಲು ಸಾಧ್ಯವಿಲ್ಲ. ಸ್ವತಃ ನಾವು ಪರಿಪೂರ್ಣರಲ್ಲ. ಆದ್ದರಿಂದ ನಾವು ವೇದಗಳನ್ನು ಅವು ಹೇಗಿವೆಯೋ ಹಾಗೆಯೇ ಒಪ್ಪಿಕೊಳ್ಳುತ್ತೇವೆ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಅಂದ್ರೆ ಇಲ್ಲಿ 4 ದೋಷಗಳು ಯಾವ್ದಂತ ಹೇಳ್ತಾ ಇದ್ದಾರೆ. ಒಂದು ತಪ್ಪು ಮಾಡುವಂಥದ್ದು, ಇನ್ನೊಂದು ಭ್ರಮೆಯಲ್ಲಿ ಇರುವಂತದ್ದು, ಮತ್ತೊಂದು ಮೋಸ ಮಾಡುವ ಪ್ರವೃತ್ತಿ, ಇನ್ನೊಂದು ನಮ್ಮ ಇಂದ್ರಿಯಗಳು ಅಪರಿಪೂರ್ಣ. ನಾವು ನೋಡಿದ್ವಿ ಹೇಗೆ ತಪ್ಪು ಮಾಡುವಂಥದ್ದು. ಅದಕ್ಕೆ ಮಹಾತ್ಮ ಗಾಂಧಿ ಮತ್ತೆ ಕೆನಡಿ ಇವರೆಲ್ಲರಿಗೂ ಕೂಡ ಮೊದಲೇ ಗೊತ್ತಿತ್ತು. ಅಂದ್ರೆ ಅವರಿಗೆ ಅವರ ಒಂದು ಆಪ್ತರು ಹೇಳಿದ್ರು, ನೀವು ಇಂಥ ಕೆಲಸ ಮಾಡಿದ್ರೆ ಅದರಿಂದ ಏನಾಗುತ್ತೆ ಪರಿಣಾಮ ಅನ್ನುವಂಥದ್ದು. ಅದು ಹೇಳಿದ್ರು ಕೂಡ, ತಿಳಿದಿದ್ರು ಕೂಡ ಅವ್ರು ಹೋಗಿ ಆ ತಪ್ಪನ್ನ ಮಾಡ್ತಾರೆ. ಹಾಗೆ ಇನ್ನೊಂದು ವಿಚಾರ ಅಂದ್ರೆ ದೋಷ ಅಂತಂದ್ರೆ ಅದು ಮಾಯಿಗೆ ಒಳಗಾಗುವಂಥದ್ದು. ಮಾಯಿಗೆ ಒಳಗಾಗುವಂಥದ್ದು ಅಂತಂದ್ರೆ ತಮ್ಮನ್ನ ತಾವು ತಪ್ಪಾಗಿ ಅರ್ಥೈಸ್ಕೊಳ್ಳುವಂಥದ್ದು. ಈಗ ಭಗವದ್ಗೀತೆ ಕ್ಲಾಸಸ್ ಎಲ್ಲ ಕೇಳಿದಿರಿ. ಯಾರಾದ್ರೂ ನಿಮ್ಮನ್ನ ಬಂದು ಯಾರು ನೀವು ಅಂತಂದ್ರೆ ಏನಂತ ಹೇಳ್ತೀರಿ? ಹೇಗೆ ಹೇಳ್ತೀರಿ? ನಿಮ್ಮ ಬಗ್ಗೆ ಹೇಳಿ ಅಂದ್ರೆ ನಾವು ಸಾಧಾರಣವಾಗಿ. ಒಂದು ಆತ್ಮ ಅಂತ ಹೇಳ್ತೀವಿ. ಈಗ ಇಲ್ಲ ಆತ್ಮ ಅಂತ ಮಾತಾಜಿ, ನಮ್ಮ ಹೆಸರು ಹೇಳ್ತೀವಿ, ನಮ್ಮ ವೃತ್ತಿ ಹೇಳ್ತೀವಿ, ನಾವು ಹೀಗ್ ಮಾಡ್ತಾ ಇದೀವಿ ಅಂತೆಲ್ಲ ಹೇಳ್ತೀವಿ. ಹಾ, ನೀವ್ ಯಾರು ಅಂತ ಕೇಳಿದ ಕೂಡ್ಲೆ ನಿಮ್ ಹೆಸರು ಹೇಳ್ತೀರಿ, ನಿಮ್ಮ ಮನೆತನದ ಹೆಸರು ಹೇಳ್ತೀರಿ, ನಿಮ್ಮ ಒಂದು ಊರಿನ ಹೆಸರು ಹೇಳ್ತೀರಿ, ನಿಮ್ಮ ಕೆಲಸ ಹೇಳ್ತೀರಿ, ಮತ್ತೆ ನಿಮ್ಮ ಕೆಲಸದಲ್ಲಿ ನೀವು ಯಾವ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದೀರಿ ಆ ರೀತಿ ಎಲ್ಲ ನಿಮ್ ಪೊಸಿಷನ್, ಈ ರೀತಿ ನಿಮ್ಮನ್ನ ನೀವು ಇಂಟ್ರೊಡ್ಯೂಸ್ ಮಾಡ್ಕೋತೀರಿ. ಆದ್ರೆ ಅದು ವಾಸ್ತವದಲ್ಲಿ ನಿಮ್ಮ ಒಂದು ಏನಂತ ಹೇಳ್ತಾರೆ, ಇಂಟ್ರೊಡಕ್ಷನ್, ನಿಜವಾದ ಇಂಟ್ರೊಡಕ್ಷನ್ ಅಲ್ಲ ಮಾತಾಜಿ, ಇದು ಬಾಹ್ಯ ಅಷ್ಟೇ. ಆತ್ಮ ನಮ್ದು, ಆದ್ರೂನು ನಾವು ಹೇಳೋದು ಹೀಗೇನೆ. ಯಾರು ಕೂಡ ಎಷ್ಟೇ ತಿಳಿದಿದ್ರು ಕೂಡ ಯಾರ ಮುಂದೆ ಹೋಗಿ ನಾವು ನಮ್ಮ ನಿಜ ಸ್ವರೂಪದ ಬಗ್ಗೆ ನಾವು ಹೇಳ್ಕೊಡೋದಿಲ್ಲ. ಅಂದ್ರೆ ನಾನು ಆತ್ಮ ಅಂತ ಹೇಳೋದಿಲ್ಲ, ಮತ್ತೆ ನನ್ನ ಸ್ವರೂಪ ಭಗವಂತನ ಸೇವಕ ನಾನು ಅಂತ ಹೇಳ್ಕೊಡೋದಿಲ್ಲ. ನಾವು ಯಾವಾಗ್ಲೂ ಕೂಡ ಮಾಯೆಯ ಒಂದು ಬಲೆಯಲ್ಲಿ ಸಿಲ್ಕಿರ್ತೀವಿ. ಆದ್ರಿಂದ ನಮ್ಮನ್ನ ನಾವು ದೇಹದೊಂದಿಗೆ
ದೇಹದೊಂದಿಗೆ ಏನಂತ ಹೇಳ್ತೀವಿ, ನಮ್ಮನ್ನ ನಾವು ಪರಿಚಯಿಸ್ಕೊತೀವಿ. ಪರಿಚಯಿಸ್ಕೋತೀವಿ. ನಾವು ಹೇಳ್ತೀವಿ, ನಾನು ಅಂದ್ರೆ ಇದು, ನನ್ನ ಮಕ್ಕಳಿದ್ದಾರೆ, ನನ್ನ ಪರಿವಾರ ಇದೆ, ನನ್ನ ಗಂಡ ಇವರು, ನನ್ನ ತಂದೆ ಇವರು, ಹೀಗೆ ನಮ್ಮ ಸಂಬಂಧಗಳು, ಮತ್ತೆ ನಮ್ಮ ಒಂದು ನಮಗೆ ಸಂಬಂಧಪಟ್ಟಂತಹ ಆಸ್ತಿ, ನಮಗೆ ಸಂಬಂಧಪಟ್ಟಂತಹ ಅಧಿಕಾರ ಏನೇನಿದೆ ಅದ್ರ ಬಗ್ಗೆ ಹೇಳ್ತೀವಿ. ಆದ್ರೆ ಈ ದೇಹಕ್ಕೆ ಸಂಬಂಧಪಟ್ಟ ವಿಷಯಗಳ ಬಗ್ಗೆ ಹೇಳ್ತೀವಿ. ಅದೇ ಇಲ್ಲಿ ಹೇಳ್ತಾ ಇದ್ದಾರೆ, ಮಾಯಕ್ಕೆ ಒಳಗಾಗಿರ್ತಾರೆ. ಅಂದ್ರೆ ತಮ್ಮನ್ನ ತಾವು ಸರಿಯಾದ ರೀತಿಯಲ್ಲಿ ತಿಳ್ಕೊಂಡಿರೋದಿಲ್ಲ, ಅದನ್ನೇ ಇಲ್ಲಿ ಮಾಯೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸೊ ಒಂದು ನಾವು ತಪ್ಪು ಮಾಡ್ತೀವಿ, ಇನ್ನೊಂದು ಮಾಯೆಯಲ್ಲಿ ಸಿಲುಕಿರ್ತೀವಿ. ಅಂದ್ರೆ ನಮ್ಮನ್ನ ನಾವು ದೇಹ ಭಾವನೆಯಿಂದ ಗುರುತಿಸ್ಕೋತೀವಿ, ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಮೂರನೇದು ಮೋಸ ಮಾಡೋ ಪ್ರವೃತ್ತಿ. ಈಗ ಯಾರಾದ್ರೂ ಬಂದು ನೀನೊಬ್ಬ ಮಾಡ್ತಾ ಇರುವಂತದ್ದು ತಪ್ಪು ಅಂತ ಹೇಳಿದ್ರೆ, ಇಲ್ಲ ನೀನು ದೇಹ ಭಾವನೆಯಲ್ಲಿ ಇದೆಯಾ, ಅದು ನಿಜ ಅಲ್ಲ ಅಂತ ಹೇಳಿದ್ರೆ, ಅದನ್ನ ಏನಂತ ಮಾಡ್ತೀವಿ ನಾವು, ವಾದ ಮಾಡೋದಕ್ಕೆ ನಾವು ಆರ್ಗ್ಯುಮೆಂಟ್ ಮಾಡ್ತೀವಿ. ರೆಡಿ ಅಂದ್ರೆ ಆಗ್ಬಿಡ್ತೀವಿ. ಅದನ್ನೇ ವಾದಿಸೋ ಪ್ರಯತ್ನ ಮಾಡ್ತೀವಿ. ಅದಕ್ಕೆ ಕೆಲವೊಂದು ನಮ್ಮದೇ ಆದಂತಹ ಸಿದ್ಧಾಂತಗಳನ್ನ ಹೇಳೋಕೆ ಪ್ರಾರಂಭ ಮಾಡ್ಬಿಡ್ತೀವಿ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ ಪ್ರಭುಪಾದರು, ತಪ್ಪಾಗಿ ತನ್ನನ್ನು ತಾನು ಗುರ್ತಿಸ್ಕೊಂಡು, ತಾನ್ ತಪ್ಪು ಅಂತ ಗೊತ್ತಿದ್ರು ಕೂಡ ಇಲ್ಲ ಅಂತ ವಾದಿಸ್ಕೊಂಡು, ಮತ್ತೆ ಏನ್ ಮಾಡ್ತಾರೆ ಈ ಜನ, ತುಂಬಾ ಜನ ಈ ಲೌಕಿಕದಲ್ಲಿ ಇರುವಂತಹ ಜನ ಅನೇಕ ತತ್ವಶಾಸ್ತ್ರಗಳನ್ನ ಕುರಿತಾಗಿ ಆ ಪುಸ್ತಕಗಳನ್ನ ಬರೀತಾರಂತೆ. ಅವ್ರಿಗೆ ಅವರಲ್ಲೇ ಇಷ್ಟೆಲ್ಲ ದೋಷಗಳನ್ನ ಇಟ್ಕೊಂಡು ಅವ್ರು ಇನ್ನೊಬ್ಬರಿಗೆ ತತ್ವಶಾಸ್ತ್ರದ ಬಗ್ಗೆ ಪುಸ್ತಕ ಬರೆಯುವಂಥದ್ದು. ಅದನ್ನ ಇಲ್ಲಿ ಏನಂತ ಹೇಳ್ತಾ ಇದ್ದಾರೆ ಪ್ರಭುಪಾದರು ಅಂದ್ರೆ, ಅದು ವಂಚನೆ ಅಂತ ಕರಿತಾ ಇದ್ದಾರೆ. ಮತ್ತೆ ಅದು ಆ ವ್ಯಕ್ತಿಯ ಕಾಯಿಲೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಅವನಲ್ಲಿ ಅನೇಕ ದೋಷಗಳನ್ನ ಇಟ್ಕೊಂಡು ಅವನು, ಅಂದ್ರೆ ಈಗ ಯಾರಿಗೆ ಜ್ಞಾನವೇ ಇಲ್ಲ, ಆ ವ್ಯಕ್ತಿ ಏನಾದ್ರೂ ದೊಡ್ಡ ದೊಡ್ಡ ತತ್ವ ಸಿದ್ಧಾಂತಗಳನ್ನ ಹೇಳಿದ್ರೆ ಯಾವ ರೀತಿ ಇರುತ್ತೆ ಅಂತಂದ್ರೆ, ಒಬ್ಬ ಹುಚ್ಚ ಮಾತನಾಡಿದ ಹಾಗೆ ಇರುತ್ತೆ. ಅಂದ್ರೆ ಅಜ್ಞಾನದಲ್ಲಿರುವಂತ ವ್ಯಕ್ತಿ ತನ್ನ ಮನಸ್ಸೋ ಇಚ್ಛೆ ಊಹಾಪೋಹಗಳನ್ನ ಹೇಳ್ತಾ ಇದ್ದಾನೆ ಅನ್ನೋ ರೀತಿಯಲ್ಲಿ. ಆ ರೀತಿ ಈ ಬದ್ಧಾತ್ಮರು ಏನ್ ಮಾಡ್ತಾರೆ, ಅವರು ಅನೇಕ ದೊಡ್ಡ ದೊಡ್ಡ ಗ್ರಂಥಗಳ ರಚನೆಯನ್ನ ಮಾಡ್ತಾರೆ. ಅದು ವಂಚನೆ, ಅದು ಒಂದು ಮೋಸ ಅಂತ ಇಲ್ಲಿ ಕರಿತಾ ಇದ್ದಾರೆ. ಕೊನೆಗೆ ನಮ್ಮ ಇಂದ್ರಿಯಗಳ ಅಪರಿಪೂರ್ಣ ಅನ್ನುವಾಗ ಪ್ರಭುಪಾದರು ಏನಂತ ಹೇಳ್ತಾ ಇದ್ದಾರೆ, ಕೆಲವೊಂದು ಸಲ ಅನೇಕ ಜನ ಕೇಳ್ತಾರೆ ಈ ಪ್ರಶ್ನೆನ, ಪ್ರಭುಪಾದರನ್ನು ಕೂಡ ಕೇಳಿದ್ದಾರೆ, ನೀವು ದೇವರನ್ನ ನೋಡಿದ್ದೀರಾ, ನಮ್ಗೆ ತೋರಿಸ್ತೀರಾ ಅಂತ. ನಾವ್ ನೋಡ್ಬಹುದಾ ದೇವರನ್ನ ಅಂತ? ನಾವ್ ನೋಡಕ್ಕಾಗತ್ತಾ ದೇವರನ್ನ? ಹರೇ ಕೃಷ್ಣ. ಇಲ್ಲ ಮಾತಾಜಿ, ಯಾಕೆ ಆಗೋದಿಲ್ಲ? ಜ್ಞಾನ ಚಕ್ಷು ಇಲ್ಲ ಅಲ್ಲ, ಅಂದ್ರೆ ನಮ್ಗೆ ಈ ತೋಳಿನ ಚಕ್ಷು. ನಮ್ಮ ಈಗ ನಾವು ನೋಡ್ತೀವಿ ಭಗವದ್ಗೀತೆಯಲ್ಲಿ ಭಗವಂತ ಅರ್ಜುನನಿಗೆ ವಿಶ್ವರೂಪವನ್ನ ತೋರಿಸಿದಾಗ ಅವನು ನೇರವಾಗಿ ಕಾಣೋದಕ್ಕಾಗತ್ತ ಅರ್ಜುನ? ಇಲ್ಲ ಮಾತಾಜಿ. ಇಲ್ಲ, ಜ್ಞಾನ ಚಕ್ಷು ಕೊಟ್ಟಾಗ್ಲೇ ಆಯ್ತು. ದಿವ್ಯ ಚಕ್ಷುವನ್ನು ಕೊಡ್ತಾನೆ ಭಗವಂತ. ದಿವ್ಯ ಚಕ್ಷು. ಆ ದಿವ್ಯ ಚಕ್ಷುವಿನ ಮೂಲಕ ಅವನು ಭಗವಂತನ ಆ ವಿಶ್ವರೂಪ ದರ್ಶನವನ್ನ ಮಾಡ್ತಾನೆ. ಹಾಗೆ ನಮ್ಮ ಈ ಚರ್ಮ ಚಕ್ಷು ಏನಿದೆ, ಆ ಒಂದು ಕಣ್ಣುಗಳ ಮೂಲಕ ನಾವು ಅವನನ್ನ ಕಾಣೋದಕ್ಕೆ ಸಾಧ್ಯ ಇಲ್ಲ. ಅವನನ್ನ ಕಾಣ್ಬೇಕು ಅಂದ್ರೆ ಬ್ರಹ್ಮ ಸಂಹಿತೆಯಲ್ಲಿ ಹೇಳ್ತಾರೆ, ಏನಂತ ಹೇಳ್ತಾರೆ, ಪ್ರೇಮಾಂಜನ ಸ್ಫುರಿತ ಭಕ್ತಿ ವಿಲೋಚನೇನ ಅಂತ. ಅಂದ್ರೆ ಪ್ರೇಮ ಅನ್ನುವಂತಹ ಅಂಜನ ಅಂದ್ರೆ ಕಾಡಿಗೆಯಿಂದ ಯಾರ ಕಣ್ಣುಗಳು ಅಲಂಕೃತವಾಗಿದೆಯೋ ಅವರಿಗೆ ಮಾತ್ರ ಭಗವಂತ ಕಾಣ್ತಾನೆ ಅಂತ. ಅಂದ್ರೆ ನಮಗೆ ನಮ್ಮ ಪ್ರಭುಪಾದ್ರು ಏನಂತ ಹೇಳ್ತಾರೆ, ನಿಮಗೆ ಕ್ಯಾಟರಾಕ್ಟ್ ಆಗಿದೆ ಅಂತ ಹೇಳ್ತಾರೆ. ಕ್ಯಾಟರಾಕ್ಟ್ ಆಗದೆ ಅಂದ್ರೆ ಏನಂತ ಅರ್ಥ, ಕಣ್ಣಿನ ಮೇಲೆ ಒಂದು ಪೊರೆ ಬಂದಿದೆ ಅಂತ. ಕಾಣಲ್ಲ. ಪೊರೆ ಬಂದಿದೆ, ಆ ಪೊರೆ ತೆಗೆದ್ರೆ ನಿಮ್ಗೆ ಕಣ್ ಕಾಣುತ್ತೆ. ಹಾಗೆ ನಿಮ್ಗೆ ಬದ್ಧಾತ್ಮರಾದ ಕಾರಣ ನಿಮ್ಗೆ 4 ದೋಷಗಳಿದೆ. ಆ ದೋಷಗಳು ಹೋದ್ರೆ ಮಾತ್ರನೇ ನೀವು ಭಗವಂತನನ್ನ ಕಾಣೋದಕ್ಕೆ ಸಾಧ್ಯ. ಹಾಗಾಗಿ ಇಲ್ಲಿ ಪ್ರೇಮಾಂಜನ ಅಂದ್ರೆ ಯಾರು ಶುದ್ಧ ಭಕ್ತರಿದ್ದಾರೆ, ಅವರು ಕಣ್ಣಿಗೆ ಆ ಒಂದು ಪ್ರೇಮ, ಭಗವಂತನ ಪ್ರೇಮ ಅನ್ನುವಂಥದ್ದು ಕಾಡಿಗೆಯನ್ನು ಅವರು ಹಚ್ಚಿದ್ದಾರೆ. ಆ ಕಾರಣದಿಂದ ಅವರು ಭಗವಂತನನ್ನ ಕಾಣೋದಕ್ಕೆ ಸಮರ್ಥರಾಗಿದ್ದಾರೆ. ಆದ್ರೆ ನಮ್ಮ ಕಣ್ಣುಗಳು ಅಂತಹ ಕಣ್ಣುಗಳಲ್ಲ, ನಮ್ಮ ಕಣ್ಣುಗಳು ಲೌಕಿಕ ಕಣ್ಣುಗಳು. ಹಾಗಾಗಿ ನಾವು ಅವನನ್ನ ಕಾಣುವ ಒಂದು ಅರ್ಹತೆನೇ ಹೊಂದಿಲ್ಲ. ನಮ್ಮ ಕಣ್ಣುಗಳ ಸಾಮರ್ಥ್ಯ ಎಷ್ಟು ಮಾತ್ರ ಅನ್ನೋದಕ್ಕೆ ಉದಾಹರಣೆಯಲ್ಲಿ ಏನ್ ಕೊಡ್ತಾ ಇದ್ದಾರೆ, ಕಣ್ಣಿದ್ರೂ ಕೂಡ ಯಾವಾಗಾದ್ರೂ ಸೂರ್ಯ ಇಲ್ಲ, ಚಂದ್ರ ಇಲ್ಲ, ಮನೆಯಲ್ಲಿ ಕರೆಂಟ್ ಇಲ್ಲ ಅಂತಂದ್ರೆ ನಮ್ಮನ್ನ ನಾವೇ ನೋಡಕ್ ಆಗಲ್ಲ. ಕಣ್ಣಿದ್ರೂ ನೋಡಕ್ ಆಗಲ್ಲ. ಆಗುತ್ತಾ? ಹರೇ ಕೃಷ್ಣ. ಆಗಲ್ಲ ಮಾತಾಜಿ. ಮತ್ತೆ ಕರೆಂಟ್ ನಮ್ಮ ಇಲ್ಲ ಅಂದ್ರೆ ಹೆಂಗಾಗತ್ತೆ? ಮತ್ತೆ ನಮ್ಮ ಕಣ್ಣಿನ ಸಾಮರ್ಥ್ಯ ಅಷ್ಟೇ ಮಾತ್ರ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅಂತ ಕಣ್ಣುಗಳನ್ನ ಇಟ್ಕೊಂಡು ದಿವ್ಯ ಸ್ವರೂಪನಾದಂತಹ ಭಗವಂತನನ್ನ ನಾವು ಹೇಗೆ ಕಾಣೋದಕ್ಕೆ ಸಾಧ್ಯ? ಹಾಗೆ ಇಲ್ಲಿ ಹೇಳ್ತಾ ಇದ್ದಾರೆ, ನಮ್ಮ ಒಂದು ಇಂದ್ರಿಯಗಳು, ಬರೀ ಕಣ್ಣು ಮಾತ್ರ ಅಲ್ಲ, ನಮ್ಮೆಲ್ಲಾ ಇಂದ್ರಿಯಗಳು ಕೂಡ ಅದು ಅಪರಿಪೂರ್ಣ. ಅದಕ್ಕೆ ಸಾಮರ್ಥ್ಯ ಅನ್ನುವಂಥದ್ದು ಏನಂತಾರೆ, ಲಿಮಿಟೆಡ್ ಅಂತಂದ್ರೆ ಏನಂತಾರೆ ಕನ್ನಡದಲ್ಲಿ? ಅದಕ್ಕೆ ಸ್ವಲ್ಪವೇ ಸಾಮರ್ಥ್ಯ ಇದೆ, ಹೆಚ್ಚಿನ ಸಾಮರ್ಥ್ಯ ಇರೋದಿಲ್ಲ. ಹಾಗೆ ಇಲ್ಲಿ ಅದನ್ನ ಅಪರಿಪೂರ್ಣ ಅಂತಾನೆ ಕರಿತಾ ಇದ್ದಾರೆ. ಸೊ ಮನುಷ್ಯನಲ್ಲಿ ಇರುವಂತ 4 ದೋಷಗಳು, ನ್ಯೂನತೆಗಳು ಯಾವ್ದೆಲ್ಲ?
ಮೋಸ ಮಾಡೋದು, ತಪ್ಪು ಮಾಡೋದು, ಹಾ ಮಾತಾಜಿ. ಇಂದ್ರಿಯಗಳ ಅಪರಿಪೂರ್ಣತೆ ಇರೋದು, ಮತ್ತೆ ಮಾಯೆಗೊಳಗಾಗೋದು. ಭ್ರಮೆಗೆ ಒಳಗಾಗುವುದು. ಈ 4 ದೋಷಗಳನ್ನ ಇಟ್ಕೊಂಡು ನಾವು ಈ ವೇದಗಳನ್ನ ಅದರ ಜ್ಞಾನವನ್ನ ತಿಳಿಲಿಕ್ಕೆ ಸಾಧ್ಯ ಇಲ್ಲ, ನಮ್ಗೆ ಆ ಒಂದು ಅರ್ಹತೆನೇ ಇಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದನ್ನ ತಿಳಿಬೇಕು ಅಂತಂದ್ರೆ ನಾವು ಅದನ್ನ ಯಾವ ರೀತಿ ತಿಳಿಬೇಕು ಅಂತಂದ್ರೆ ಶಾಸ್ತ್ರಗಳಲ್ಲಿ ಹೇಗೆ ಅದನ್ನ ಕೊಟ್ಟಿದ್ದಾರೆ ಅದೇ ರೀತಿ ನಾವು ಅದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ಬೇಕು. ಈಗ ಭಗವದ್ಗೀತೆ ಯಥಾರೂಪವನ್ನ ಪ್ರಭುಪಾದರು ಹೇಗೆ ಬರ್ತಿದ್ದಾರೆ ಹಾಗೆ ಆ ಶಾಸ್ತ್ರಗಳು ಅಥವಾ ವೇದಗಳಲ್ಲಿ ಏನನ್ನ ಕೊಟ್ಟಿದ್ದಾರೆ ಅದನ್ನ ನಾವು ಹಾಗೆ ಸ್ವೀಕಾರ ಮಾಡ್ಬೇಕು ಅನ್ನೋದನ್ನಲ್ಲಿ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಯಾರಾದ್ರೂ ಓದಿ ಮುಂದೆ, ಯಾರಾದ್ರೂ ಒಬ್ರು ಓದಿ ವೇದಗಳನ್ನು ನೀವು. ಹರೇ ಕೃಷ್ಣ ಮಾತಾಜಿ. ಹಾ ಮಾತಾಜಿ. ವೇದಗಳನ್ನು ನೀವು ಹಿಂದೂ ಎಂದು ಕರೆಯಬಹುದು, ಆದರೆ ಹಿಂದೂ ಎಂಬುದು ಅನ್ಯ ದೇಶೀಯ ಪದ. ನಾವು ಹಿಂದೂಗಳಲ್ಲ, ನಾವು ನಿಜವಾದ ವರ್ಣಾಶ್ರಮ ಧರ್ಮಕ್ಕೆ ಸೇರಿದವರು. ವರ್ಣಾಶ್ರಮ ಎನ್ನುವುದು ವೇದಗಳ ಅನುಯಾಯಿಗಳನ್ನು, ಅಂದರೆ ಮಾನವ ಸಮಾಜವು ವರ್ಣ ಮತ್ತು ಆಶ್ರಮಗಳ 8 ವಿಭಾಗಗಳನ್ನು ಒಪ್ಪುವವರನ್ನು ಸೂಚಿಸುತ್ತದೆ. ಸಮಾಜದಲ್ಲಿ 4 ಬಗೆಗಳಿವೆ. ಆಧ್ಯಾತ್ಮಿಕ ಜೀವನದಲ್ಲೂ 4 ಬಗೆಗಳಿವೆ. ಇದನ್ನು ವರ್ಣಾಶ್ರಮ ಎಂದು ಕರೆಯುತ್ತಾರೆ. ದೇವರು ಈ ವಿಭಾಗಗಳನ್ನು ಸೃಷ್ಟಿಸಿರುವುದರಿಂದ ನಾವು ಇವು ಎಲ್ಲ ಕಡೆಯೂ ಇವೆ ಎಂದು ಭಗವದ್ಗೀತೆಯಲ್ಲಿ ಹೇಳಿದೆ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ ಎಂಬುದು ಸಮಾಜದ 4 ವಿಭಾಗಗಳು. ಬ್ರಹ್ಮನ್ ಎಂದರೆ ಏನು ಎಂಬುದನ್ನು ತಿಳಿದ ಬುದ್ಧಿವಂತ ಜನರು ಒಂದು ವರ್ಗವೇ ಬ್ರಾಹ್ಮಣ. ಅದೇ ರೀತಿ ಕ್ಷತ್ರಿಯರ ವರ್ಗವು ಆಳುವ ವರ್ಗಕ್ಕೆ ಸೇರಿದ ಬ್ರಾಹ್ಮಣರ ಅನಂತರದ ಬುದ್ಧಿವಂತರ ವರ್ಗ, ಅನಂತರ ವೈಶ್ಯರು. ಇವರು ವರ್ತಕ ವರ್ಗದವರು. ಈ ಸಹಜ ವರ್ಗಗಳ ಎಲ್ಲೆಲ್ಲೂ ಇವೆ. ಇದು ವೈದಿಕ ತತ್ವ. ಇದನ್ನು ನಾವು ಒಪ್ಪಿಕೊಳ್ಳುತ್ತೇವೆ. ವೈದಿಕ ತತ್ವಗಳನ್ನು ಸ್ವತಃಸಿದ್ಧವಾದ ಸತ್ಯವೆಂದು ಒಪ್ಪಲಾಗಿದೆ. ಏಕೆಂದರೆ ವೇದ ತತ್ವ ತಪ್ಪಾಗಲು ಸಾಧ್ಯವಿಲ್ಲ. ಇದು ಎಲ್ಲರೂ ಒಪ್ಪಿರುವ ವಿಷಯ. ಉದಾಹರಣೆಗೆ, ಭಾರತದಲ್ಲಿ ಸಗಣಿಯನ್ನು ಪವಿತ್ರವಾದುದೆಂದು ಭಾವಿಸಲಾಗಿದೆ. ಆದರೆ ಸಗಣಿ ಒಂದು ಪ್ರಾಣಿಯ ಮಲ. ಒಂದು ಕಡೆ ಅಮೇಧ್ಯವನ್ನು ಮುಟ್ಟಿದರೆ ತಕ್ಷಣ ಸ್ನಾನ ಮಾಡಬೇಕೆಂಬುದು ವೈದಿಕ ವಿಧಿ ಹೇಳುತ್ತದೆ. ಆದರೂ ಇದನ್ನು ಕಡೆ ಹಸುವಿನ ಒಂದ್ ನಿಮಿಷ ಗೊತ್ತಾಯ್ತು. ಆದರೆ ಇನ್ನೊಂದು ಕಡೆ ಹಸುವಿನ ತುಪ್ಪ ಪವಿತ್ರವೆಂದು ಹೇಳಿದೆ. ನೀವು ಸಗಣಿಯಿಂದ ಅಪವಿತ್ರವಾದ ಸ್ಥಳವನ್ನು ಸಾರಿಸಿದರೆ ಆ ಸ್ಥಳ ಪವಿತ್ರವಾಗುತ್ತದೆ. ನಮ್ಮ ಅಲ್ಪ ಬುದ್ಧಿಯಿಂದ ನಾವು ಇದು ಪರಸ್ಪರ ವಿರೋಧವಾದದ್ದು ಎಂದು ವಾದಿಸಬಹುದು. ವಾಸ್ತವವಾಗಿ ಇದು ಮೇಲ್ನೋಟಕ್ಕೆ ವಿರೋಧವಾಗಿ ಕಾಣುತ್ತದೆ, ಆದರೆ ಅದು ವಿರೋಧವಲ್ಲ, ಅದು ನಿಜ. ಕಲ್ಕತ್ತಾದಲ್ಲಿ ಖ್ಯಾತ ವಿಜ್ಞಾನಿಯೂ ವೈದ್ಯರೂ ಆದ ಒಬ್ಬರು ಸಗಣಿಯನ್ನು ವಿಶ್ಲೇಷಿಸಿ ನೋಡಿದಾಗ ಅವರಿಗೆ ಅದರಲ್ಲಿ ಎಲ್ಲ ಪೂತನಾಶಕ ಗುಣಗಳೂ ಇವೆ ಎಂದು ತಿಳಿಯಿತು. ಕಂಟಿನ್ಯೂ ಮಾಡಲಾ ಮಾತಾಜಿ? ಹಾ ಮಾತಾಜಿ, ಓದಿ ಮಾತಾಜಿ. ಭಾರತದಲ್ಲಿ ಒಬ್ಬನು ಇನ್ನೊಬ್ಬನಿಗೆ ನೀನು ಇದನ್ನು ಮಾಡಲೇಬೇಕು ಎಂದರೆ ಆ ಇನ್ನೊಬ್ಬ, ಏನು ನೀನು ಹೇಳುತ್ತಿರುವುದು? ಚಕಾರವೆತ್ತದೆ. ನಾನು ನೀನು ಹೇಳುವುದನ್ನು ಮಾಡಬೇಕೆ? ಅದೇನು ವೇದವಾಕ್ಯವೇ ಎಂದು ಕೇಳುತ್ತಾನೆ. ವೈದಿಕ ವಿಧಿಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಅರ್ಥೈಸುವಂತಿಲ್ಲ. ಆದರೆ ಕೊನೆಗೆ ಈ ವಿಧಿಗಳು ಏತಕ್ಕಾಗಿ ಇವೆ ಎಂಬುದನ್ನು ಗಮನವಿಟ್ಟು ಅಧ್ಯಯನ ಮಾಡಿದರೆ ಅವೆಲ್ಲ ಸರಿ ಎಂದು ನಮಗೆ ತಿಳಿಯುತ್ತದೆ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದ. ಅದ್ರಲ್ಲಿ ಹೇಳ್ತಾ ಇದ್ದಾರೆ, ನಾವು ನೋಡಿದ್ವಿ ಜ್ಞಾನ, ಬದ್ಧಾತ್ಮರ ಜ್ಞಾನ ಅಪರಿಪೂರ್ಣ ಅನ್ನೋದಕ್ಕೆ 4 ದೋಷಗಳು ಇದೆ ಅಂತ. ಮತ್ತೆ ಹಾಗಾದ್ರೆ ಜ್ಞಾನವನ್ನ ನಾವು ಎಲ್ಲಿಂದ ಪಡಿಬೇಕು ಅನ್ನೋದನ್ನಲ್ಲಿ ಹೇಳ್ತಾ ಇದ್ದಾರೆ. ಜ್ಞಾನವನ್ನ ನಾವು ನಮ್ಮ ಒಂದು ಲೌಕಿಕ ಇಂದ್ರಿಯಗಳ ಮೂಲಕ ಅದನ್ನ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ನಾವು ಅದನ್ನ ವೇದಗಳ ಮೂಲಕ ತಿಳಿಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇಲ್ಲಿ ವೇದಗಳು ಅಂದ್ರೆ ನಮ್ಮನ್ನ ನಾವು ಹಿಂದೂಗಳು ಅಂತ ಹೇಳ್ಕೊತೀವಿ, ಭಾರತದಲ್ಲಿ ಇರುವವರನ್ನ. ಆ ಹಿಂದೂ ಅನ್ನುವ ಪದ ಅದು ಈ ಒಂದು ಯಾರು ಹೇಳ್ತಾರೆ, ಮಹಮ್ಮದೀಯರು ಕೊಟ್ಟಿರುವಂತದ್ದು. ಸಿಂಧೂ ನದಿಯ ಪಕ್ಕದಲ್ಲಿ ಇರುವವರನ್ನ ಅವರು ಹಿಂದೂಗಳು ಅಂತ ಕರೆದ್ರು.
ಆದ್ರೆ ನಮ್ಮ ಒಂದು ಐಡೆಂಟಿಫಿಕೇಶನ್ ವಾಸ್ತವದಲ್ಲಿ ನಾವು ಹಿಂದೂಗಳೆಲ್ಲ, ನಾವು ಸನಾತನ ಧರ್ಮಿಗಳು ಅನ್ನೋದನ್ನಲ್ಲಿ ತಿಳಿಸ್ತಾ ಇದ್ದಾರೆ. ಈ ಸನಾತನ ಧರ್ಮ ಅಂದ್ರೆ ಏನು ಅಂತಂದ್ರೆ ಅಲ್ಲಿ 4 ವರ್ಣಗಳು ಮತ್ತೆ 4 ಆಶ್ರಮಗಳು ಇದೆ ಅಂತ. ವರ್ಣಾಶ್ರಮ ಧರ್ಮಕ್ಕೆ ಸೇರಿದವರು. 4 ವರ್ಣಗಳು ಯಾವುದು, ಮತ್ತೆ 4 ಆಶ್ರಮಗಳು ಯಾವುದು? ಹರೇ ಕೃಷ್ಣ. 4 ವರ್ಣಗಳು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. 4 ಆಶ್ರಮಗಳು ಸನ್ಯಾಸಾಶ್ರಮಗಳು ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ವಾನಪ್ರಸ್ಥ, ಸನ್ಯಾಸ. ಸನ್ಯಾಸ. ಸೊ ಈ 4 ವರ್ಣಗಳು ಮತ್ತೆ 4 ಆಶ್ರಮಗಳು ನಮ್ಮ ಗುರುತು, ನಮ್ಮ ಒಂದು ಸನಾತನ ಧರ್ಮಕ್ಕೆ ಸೇರಿರುವಂತದ್ದು. ಹಾಗಾಗಿ ಇದನ್ನ ಎಲ್ಲ ಕಡೆ ನಾವು ನೋಡೋದಕ್ಕೆ ಸಾಧ್ಯ ಇದೆ. ಇದನ್ನ ವಾಸ್ತವದಲ್ಲಿ ಮಾಡಿರುವಂತದ್ದು ಯಾರು? ಚಾತುರ್ವರ್ಣ ಮಯಾ ಸೃಷ್ಟ ಗುಣಕರ್ಮ ವಿಭಾಗಶಃ. ಭಗವಂತ ಹೇಳ್ತಾನೆ, ಚಾತುರ್ವರ್ಣ ಮಯಾ ಸೃಷ್ಟ, ನಾನು ಅದನ್ನ ಸೃಷ್ಟಿ ಮಾಡಿದೆ ಅಂತ. ಈ ಒಂದು 4 ವರ್ಣಗಳು, ಆಶ್ರಮಗಳು ಬರೀ ಭಾರತದಲ್ಲಿ ಮಾತ್ರ ಇದೆಯಾ? ಹರೇ ಕೃಷ್ಣ. ಹೌದು ಮಾತಾಜಿ. ಇಲ್ಲ ಮಾತಾಜಿ, ವಾಸ್ತವದಲ್ಲಿ ಇದು ಭಗವಂತನಿಂದ ಸೃಷ್ಟಿಯಾದದ್ದು. ಇದು ಇಡೀ ಜಗತ್ತಿನಲ್ಲಿ ಎಲ್ಲ ಕಡೆ ನಮ್ಗೆ ಕಾಣೋಕೆ ಸಿಗುತ್ತೆ. ಬ್ರಾಹ್ಮಣರು ಅಂದ್ರೆ ಯಾರು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಬ್ರಹ್ಮನ್ ಜಾನಾತಿ ಬ್ರಾಹ್ಮಣ ಅಂದ್ರೆ ಯಾರಿಗೆ ಬ್ರಹ್ಮಜ್ಞಾನ ಗೊತ್ತಿದೆಯೋ ಅವನೇ ಬ್ರಾಹ್ಮಣ. ಅಂದ್ರೆ ಅವರನ್ನ ಬುದ್ಧಿವಂತ ವರ್ಗ ಅಂತ ಹೇಳ್ತಾರೆ. ಈಗ ಬೇರೆ ದೇಶಗಳಲ್ಲೂ ಕೂಡ ಇಂಟೆಲಿಜೆಂಟ್ ಪೀಪಲ್ ಅಂತ ಇರ್ತಾರೆ. ಅಂದ್ರೆ ಈ ಒಂದು ರಾಜ್ಯವನ್ನ ಅಥವಾ ದೇಶವನ್ನ ಆಳ್ಬೇಕು ಅಂತಂದ್ರೆ ಕೆಲವರು ನಮ್ಗೆ ಮಾರ್ಗದರ್ಶನ ನೀಡುವಂತ ವ್ಯಕ್ತಿಗಳು ಸಿಗ್ತಾರೆ. ಅವರನ್ನ ಬ್ರಾಹ್ಮಣರು ಅಂತ ಕರೀತಾರೆ. ಮತ್ತೆ ದೇಶವನ್ನ ಆಳುವಂತಹ ರಾಜರು ಹಿಂದಿನ ಕಾಲದಲ್ಲಿದ್ರು, ಈಗ್ಲೂ ಕೂಡ ಮಂತ್ರಿಗಳು ಇದ್ದಾರೆ. ಹಾಗೆ ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ಮಂತ್ರಿಗಳು ಇದ್ದಾರೆ, ಅವರು ದೇಶವನ್ನ ಆಳ್ತಿದ್ದಾರೆ. ಹೌದಲ್ವಾ? ಹರೇ ಕೃಷ್ಣ. ಕ್ಷತ್ರಿಯರು ಇದ್ದಾರಲ್ವಾ, ಅಂದ್ರೆ ಅವರ ಬಾರ್ಡರ್ ಗಳಲ್ಲಿ ಸೋಲ್ಜರ್ ಗಳು ಇರ್ತಾರೆ, ಆ ದೇಶವನ್ನ ಕಾಯುವವರು ಇರ್ತಾರೆ, ಪ್ರಜೆಗಳನ್ನ ರಕ್ಷಿಸುವಂತವ್ರು ಇರ್ತಾರೆ. ಅವರೆಲ್ಲರೂ ಕೂಡ ಕ್ಷತ್ರಿಯರೇ ಆಗ್ತಾರೆ. ಮತ್ತೆ ವೈಶ್ಯರು ಅಂತಂದ್ರೆ ಯಾರು ಅಂದ್ರೆ ಕೃಷಿ ಗೋರಕ್ಷಣೆ ಮಾಡಿದಂತವ್ರು, ಅಂದ್ರೆ ಬೆಳೆ ಧಾನ್ಯಗಳನ್ನ ಬೆಳೆಯುವಂತವ್ರು, ಮತ್ತೆ ಅದನ್ನ ಹೆಚ್ಚಾಗಿ ಬೆಳೆದ ನಂತರ ವ್ಯಾಪಾರ ಮಾಡುವಂತವ್ರು. ಈ ಒಂದು ಬಿಸ್ನೆಸ್ ಮಾಡೋರು ಕೂಡ ಎಲ್ಲಾ ದೇಶಗಳಲ್ಲೂ ಎಲ್ಲಾ ಕಾಲದಲ್ಲೂ ಕಾಣಕ್ಕೆ ಸಿಗ್ತಾರೆ. ಅದೇ ರೀತಿ ಶೂದ್ರರು ಯಾರು ಅಂತಂದ್ರೆ ಈ 3 ವರ್ಗದ ಜನರ ಕೈ ಕೆಳಗಡೆ ಅವರು ಸಂಬಳಕ್ಕಾಗಿ ಕೆಲಸ ಮಾಡುವಂತವ್ರು. ಈಗ ಹೆಚ್ಚಿನ ಜನ ಇರುವಂತದ್ದು ಸಂಬಳಕ್ಕಾಗಿ ಕೆಲಸ ಮಾಡುವಂತವ್ರು ಯಾರು ಕೂಡ. ಹೌದಲ್ವಾ? ಹರೇ ಕೃಷ್ಣ. ಹಿಂದಿನ ಕಾಲದಲ್ಲಿ ಬ್ರಾಹ್ಮಣರು ಯಾವುದೇ ಒಂದು ಸ್ಯಾಲರಿಗೆ ಕೆಲಸ ಮಾಡ್ತಾ ಇರ್ಲಿಲ್ಲ. ಅವರು ಸಮಾಜದ ಒಳಿತಿಗಾಗಿ ಕೆಲಸ ಮಾಡ್ತಾ ಇದ್ರು. ಯಾರು ರಾಜನಿದ್ದ ಅವ್ರಿಗೆ ಮಾರ್ಗದರ್ಶನ ನೀಡ್ತಾ ಇದ್ರು, ಪ್ರಜೆಗಳಿಗೂ ಅವರು ಜ್ಞಾನವನ್ನ ನೀಡ್ತಾ ಇದ್ರು. ಹಾಗಾಗಿ ಉಳಿದ ಎಲ್ಲಾ ವರ್ಗದವರು ಅಂದ್ರೆ ಕ್ಷತ್ರಿಯರು, ವೈಶ್ಯರು ಇವರೆಲ್ಲರೂ ಕೂಡ ಬ್ರಾಹ್ಮಣರನ್ನ ಅವರ ಒಂದು ಪೋಷಣೆಯನ್ನ ಮಾಡ್ತಾ ಇದ್ರು. ಅವ್ರಿಗೆ ಬೇಕಾಗಿರುವಂತದನ್ನ ಅವರು ದಾನದ ರೂಪದಲ್ಲಿ ನೀಡ್ತಾ ಇದ್ರು. ಕ್ಷತ್ರಿಯರು ಕೂಡ ಅವರು ಸಂಬಳಕ್ಕೆ ಕೆಲಸ ಮಾಡ್ತಾ ಇರ್ಲಿಲ್ಲ. ಅವ್ರೇನ್ ಮಾಡ್ತಾ ಇದ್ರು, ಅವರು ದೇಶದ ರಕ್ಷಣೆ ಮಾಡ್ತಿದ್ರು. ಅದಕ್ಕಾಗಿ ಜನರಿಂದ ಅವ್ರು ಏನ್ ಪಡಿತಿದ್ರು, ಈ ಒಂದು ಟ್ಯಾಕ್ಸ್ ರೂಪದಲ್ಲಿ ಅವರು ಸಂಪತ್ತನ್ನ ಶೇಖರಿಸ್ತಾ ಇದ್ರು. ಮತ್ತೆ ಅದನ್ನ ಸಮಾಜದ ಉನ್ನತಿಗಾಗಿ ಅದನ್ನೇ ಬಳಸ್ತಿದ್ರು. ಮತ್ತೆ ವೈಶ್ಯರು ಅವ್ರು ಏನ್ ಮಾಡ್ತಿದ್ರು, ಅವರು ಧಾನ್ಯಗಳನ್ನ ಬೆಳೀತಿದ್ರು, ಅವರೇ ಬೆಳೀತಿದ್ರು, ಅಥವಾ ಬೇರೆ ಬೇರೆ ಒಂದು ಬಿಸ್ನೆಸ್ ಗಳನ್ನ ಅವರೇ ಮಾಡ್ತಾ ಇದ್ರು. ಅವ್ರು ಯಾವತ್ತೂ ಕೂಡ ಇನ್ನೊಬ್ರ ಹತ್ರ ಹೋಗಿ ಸ್ಯಾಲರಿ ತಗೋತಾ ಇರ್ಲಿಲ್ಲ. ಆದ್ರೆ ಈಗಿನ ಕಾಲದಲ್ಲಿ ಯಾರು ಸ್ಯಾಲರಿ ತಗೋತಾರೆ ಅವನೇ ಒಳ್ಳೆ, ಅಂದ್ರೆ ತುಂಬಾ ಏನಂತ ಹೇಳ್ತಾರೆ, ಸಮರ್ಥ ವ್ಯಕ್ತಿ ಅಂತ ನಾವ್ ಅನ್ಕೋತೀವಿ. ಆದ್ರೆ ಆ ವರ್ಣಾಶ್ರಮ ಧರ್ಮದ ಪ್ರಕಾರ ಯಾರು ಸ್ಯಾಲರಿ ಪಡ್ಕೊಳ್ಳೋದಕ್ಕಾಗಿ ಕೆಲಸ ಮಾಡ್ತಾನೆ ಅವನನ್ನ ಶೂದ್ರ ಅಂದ್ರೆ 4ನೇ ವರ್ಗದ ವ್ಯಕ್ತಿ ಅಂತೇಳಿ ಕರೀತಾ ಇದ್ದಾರೆ. ಆ ಶೂದ್ರನ ಒಂದು ಸ್ಥಾನ ಯಾವ ರೀತಿ ಇತ್ತು ಅಂದ್ರೆ, ಶೂದ್ರ ಅವನು ಕೆಲಸ ಮಾಡ್ತಿದ್ದ, ಮತ್ತೆ ಉಳಿದ ವರ್ಗದವರ ಸೇವೆ ಮಾಡಿದಾಗ ಅವ್ರು ಏನ್ ಮಾಡ್ತಿದ್ರು, ಅವನಿಗೆ ಹೆಚ್ಚು ಅವನ ಕೈಯಲ್ಲಿ ಹಣ ಕೊಡ್ತಾ ಇರ್ಲಿಲ್ಲ. ಅವರು ಅವನ ಒಂದು ಪರಿಪೂರ್ಣ ಪೋಷಣೆಯನ್ನ ಅವರು ಮಾಡ್ತಾ ಇದ್ರು. ಯಾರು ಒಡೆಯ ಆಗಿದ್ದ ಅವನಿಗೆ, ಶೂದ್ರನಿಗೆ, ಅವನು ನೋಡ್ಕೊತಾ ಇದ್ದ. ಅವನಿಗೆ ಹೆಚ್ಚು ಅವನ ಕೈಯಲ್ಲಿ ಹಣ ಕೊಡ್ತಾ ಇರ್ಲಿಲ್ಲ, ಮತ್ತೆ ಅಧಿಕಾರ ಕೊಡ್ತಾ ಇರ್ಲಿಲ್ಲ. ಯಾಕೆ ಆ ರೀತಿ ಮಾಡ್ತಾ ಇದ್ರು ಅಂತಂದ್ರೆ ಅವನಿಗೆ ಹೆಚ್ಚು ಜ್ಞಾನ ಇಲ್ಲ ಅಂತ ಹೇಳಿ ಆ ರೀತಿ ಮಾಡ್ತಿದ್ರು. ಆದ್ರೆ ಈಗಿನ ಕಾಲದಲ್ಲಿ ಹೇಗಿದೆ, ಬ್ರಾಹ್ಮಣರು ಸಮಾಜವನ್ನ ಯಾವ ರೀತಿ ಎಲ್ಲರಿಗೂ ಬ್ರಹ್ಮ ಜ್ಞಾನವನ್ನ, ಆಧ್ಯಾತ್ಮಿಕ ಜ್ಞಾನವನ್ನ ಕೊಡುವಂತ ಬ್ರಾಹ್ಮಣರು ಈಗ ಇಲ್ಲ. ಕ್ಷತ್ರಿಯರು, ದೇಶ ರಕ್ಷಣೆ ಮಾಡುವಂತ ನಿಜವಾದ ಕ್ಷತ್ರಿಯರು, ಈಗಿರುವಂತ ಮಂತ್ರಿಗಳು ಯಾರು ಯುದ್ಧಕ್ಕೆ ಹೋಗೋದಿಲ್ಲ, ಅವ್ರು ಕೂತಲ್ಲಿಯೇ ಬೇರೆಯವರನ್ನ ಕಳಿಸ್ತಾರೆ. ಮತ್ತೆ ವೈಶ್ಯರು ಮತ್ತೆ ಶೂದ್ರರು ಈಗ ಒಂದು ಬಿಸ್ನೆಸ್ ಮಾಡ್ತಿರುವಂತವ್ರು ತುಂಬಾ ಶ್ರೀಮಂತರು, ಮತ್ತೆ ಯಾರು ಶೂದ್ರರು ಅವರ ಕೈ ಕೆಳಗಡೆ ಕೆಲಸ ಮಾಡ್ತಿರುವಂತವ್ರು, ಈ 2 ವರ್ಗದವರೇ ಹೆಚ್ಚಿದ್ದಾರೆ. ಅವರೇ ಈ ಒಂದು ದೇಶದ ಒಂದು ಏನಂತ ಹೇಳ್ತಾರೆ, ಡೆಮೋಕ್ರಸಿ ಅನ್ನೋ ಹೆಸರಿನಲ್ಲಿ ಅವ್ರೇನ್ ಮಾಡ್ತಾ ಇದ್ದಾರೆ, ಈ ದೇಶವನ್ನ ಆಳ್ತಾ ಇದ್ದಾರೆ.
ಈಗ ದೇಶವನ್ನು ಆಳುವಂತಹ ಒಂದು ಕೆಲಸ ಯಾರ ಕೈಯಲ್ಲಿದೆ ಅಂದ್ರೆ ವೈಶ್ಯರು ಮತ್ತು ಶೂದ್ರರ ಕೈಯಲ್ಲಿದೆ. ಹಾಗಾಗಿ ಈ ಒಂದು ಏನಂತ ಹೇಳ್ತಾರೆ, ವರ್ಣಾಶ್ರಮ ಧರ್ಮ ಅನ್ನುವಂಥದ್ದು ಅದು ಕ್ಷೀಣಿಸ್ತಾ ಇದೆ. ಸೊ ಇಲ್ಲಿ ಈ ಒಂದು 4 ವರ್ಗದ ಜನರ ಬಗ್ಗೆ ಇಲ್ಲಿ ತಿಳಿಸಿದ್ದಾರೆ. ಆದ್ರೆ ಇದೆಲ್ಲವೂ ಕೂಡ ಭಗವಂತನಿಂದಲೇ ಆಗಿರುವಂತದ್ದು. ಮತ್ತೆ ಭಗವಂತ ಇದನ್ನೆಲ್ಲ ಅವನು ಅವರವರ ಗುಣ ಮತ್ತೆ ಕರ್ಮಗಳಿಗೆ ಅನುಗುಣವಾಗಿ ನೀಡಿದ್ದಾನೆ. ಅದರ ಒಬ್ಬ ವ್ಯಕ್ತಿಯ ಗುಣ, ಆದ್ರೆ ನಾವು ನೋಡ್ತೀವಿ ಬ್ರಾಹ್ಮಣ ಸತ್ವಗುಣದಲ್ಲಿರ್ತಾನೆ, ರಜೋಗುಣದಲ್ಲಿದ್ದವನು ಕ್ಷತ್ರಿಯನಾಗ್ತಾನೆ, ರಜೋಗುಣ ತಮೋಗುಣ ಮಿಶ್ರಿತನಾದವನು ವೈಶ್ಯನಾಗ್ತಾನೆ, ಮತ್ತೆ ಯಾರು ತಮೋಗುಣದಲ್ಲಿ ಹೆಚ್ಚು ಇರ್ತಾರೆ ಅವರು ಶೂದ್ರರು ಅನಿಸ್ಕೋತಾರೆ. ಇದು ಅವರ ಗುಣಗಳ ಮೇಲೆ. ಮತ್ತೆ ಕರ್ಮಗಳ ಮೇಲೆ ಅಂದ್ರೆ ನಾ ಆಗ್ಲೇ ಹೇಳಿದಾಗೆ ಬ್ರಾಹ್ಮಣನಾದವನು ಇತರರಿಗೆ ಜ್ಞಾನವನ್ನ ನೀಡುವಂತವನು, ಕ್ಷತ್ರಿಯರಾದವನು ರಕ್ಷಣೆಯನ್ನ ಕೊಡುವಂತವನು, ವೈಶ್ಯರಾದವನು ಸಮಾಜದ ಪೋಷಣೆ ಮಾಡುವಂತವನು, ಮತ್ತೆ ಶೂದ್ರನಾದವನು ಅವನು ಇತರ ವರ್ಗದವರ ಕೆಳಗಡೆ ಕೆಲಸ ಮಾಡುವಂತವನು. ಹೀಗೆ ಅವರ ಗುಣ ಮತ್ತೆ ಅವರ ಕರ್ಮಕ್ಕೆ ಅನುಗುಣವಾಗಿ ಭಗವಂತ ಈ ಒಂದು 4 ವರ್ಣಾಶ್ರಮಗಳನ್ನ ಸೃಷ್ಟಿಸಿದ್ದಾನೆ. ಇದು ಎಲ್ಲಾ ಕಾಲದಲ್ಲೂ, ಎಲ್ಲಾ ಸಂದರ್ಭದಲ್ಲೂ, ಎಲ್ಲಾ ದೇಶಗಳನ್ನು ನಮ್ಗೆ ನೋಡೋದಕ್ಕೆ ಸಹಜವಾಗಿ ಸಿಗುವಂತವು. ಮತ್ತೆ ಈಗ ಏನಂತ ಹೇಳ್ತಾ ಇದ್ದಾರೆ, ಈ ಒಂದು ವೇದ ಜ್ಞಾನವನ್ನ ನಾವು ನೇರವಾಗಿ ಅದು ಹೇಗೆ ಕೊಟ್ಟಿದ್ದಾರೆ ಅದೇ ರೀತಿಯಲ್ಲಿ ನಾವು ಅದನ್ನ ಒಪ್ಕೋಬೇಕು. ಹಾಗೆ ಒಪ್ಕೊಂಡೀರಾ ನಾವು ಪ್ರಾಯೋಗಿಕವಾಗಿ ಅದನ್ನ ತಿಳ್ಕೋತೀವಿ ಅಂತ ಹೋದ್ರೆ ನಮ್ಮ ಸಮಯ ವ್ಯರ್ಥ ಅಷ್ಟೇ ಅನ್ನೋದನ್ನ ಮುಂದೆ ನಾವು ನೋಡ್ತೀವಿ. ಅದಕ್ಕೊಂದು ಉದಾಹರಣೆ ಕೊಡ್ತಾ ಇದ್ದಾರೆ. ಭಾರತದಲ್ಲಿ ಸಗಣಿ ಈ ಒಂದು ಬ್ರಿಟಿಷರ ಅಂದ್ರೆ ಭಾರತಕ್ಕೆ ಬಂದಾಗ ಅವರು ಅಪಹಾಸ್ಯ ಮಾಡಿದ್ರಂತೆ. ಆ ಕಾಲದಲ್ಲಿ ಏನ್ ಮಾಡ್ತಿದ್ರು, ಸಗಣಿ ಬೆರಣಿ ಮಾಡ್ತಾ ಇದ್ರು. ಅದನ್ನ ಬಿಸಿಲಿಗೆ ತಟ್ಟಿ ಅದನ್ನ ಡ್ರೈ ಮಾಡಿ ಅದರಿಂದ ಒಲೆನ ಉರಿಸ್ತಾ ಇದ್ರು. ಮತ್ತೆ ಮನೆ ಪ್ರತಿ ಮೂಲೆನೂ ಕೂಡ ಸಗಣಿಯಿಂದ ಸಾರಿಸ್ತಿದ್ರು. ಇದನ್ನ ನೋಡಿ ಅವರು ಏನಿವ್ರು ಈ ಜನ ಈ ರೀತಿ ಇದ್ದಾರೆ ಅಂತ ಹೇಳಿ ಅಪಹಾಸ್ಯ ಮಾಡ್ತಿದ್ರಂತೆ. ಆಮೇಲೆ ಯಾರು ವಿಜ್ಞಾನಿಗಳಿದ್ದಾರೆ ಅವ್ರು ಸಂಶೋಧನೆ ಮಾಡಿದಾಗ ಅವ್ರಿಗೆ ತಿಳಿತು ಏನಂತಂದ್ರೆ, ಈ ಒಂದು ಸಗಣಿ ಅದು ಆಂಟಿಬಯೋಟಿಕ್ ಆಗಿ ಅಂದ್ರೆ ಭೂತಿನಾಶಕವಾಗಿ ಅದು ಕೆಲಸ ಮಾಡ್ತಿದೆ. ಅದು ಅದನ್ನ ಅವ್ರು ಹೇಳೋದಕ್ಕೆ ಮುಂಚೆ ಅನೇಕ ವರ್ಷಗಳಿಂದ ಅಂದ್ರೆ ಅನೇಕ ಕಾಲದಿಂದಲೂ ಕೂಡ ಜನ ಅದನ್ನ ಬಳಸ್ತಾ ಇದ್ರು. ಅದನ್ನ ಎಲ್ಲ ಕಡೆ ಅಂದ್ರೆ ಯಾವ್ದಾದ್ರು ಒಂದು ವೈದಿಕ ವಿಧಾನಗಳು, ಯಾಗಗಳನ್ನ ಮಾಡ್ಬೇಕು ಅಂದ್ರೆ ಆ ಒಂದು ಸಗಣಿಯನ್ನು ತಂದು ಸಾರಿಸ್ತಾ ಇದ್ರು. ಸಾರಿಸೋದ್ ಮೂಲಕ ಅದನ್ನ ಪವಿತ್ರಗೊಳಿಸ್ತಾ ಇದ್ರು. ಹೀಗೆ ಇಲ್ಲಿ ಹೇಳ್ತಾ ಇದ್ದಾರೆ ಸಗಣಿ ಅನ್ನುವಂಥದ್ದು ಪವಿತ್ರವಾದದ್ದು. ಆದ್ರೆ ಅದು ಹೇಗೆ ಸಿಗುತ್ತೆ ನಮ್ಗೆ ಸಗಣಿ? ಎಲ್ಲಿಂದ ಸಿಗುತ್ತೆ? ಹಸುವಿನ ಮಲ ಅಂತಂದ್ರೇನೆ ನಾವು ಅಸಹಿಸ್ಕೊಳ್ತೀವಿ. ಅದನ್ನ ಮುಟ್ಟಿದ್ರೆ ನಾವು ಸ್ನಾನ ಮಾಡಿ ಬರ್ತೀವಿ. ಈಗ ಹಸುವಿನ ಮಲ ಅನ್ನುವಂಥದ್ದು ಅದನ್ನ ಸಾರಿಸ್ತೀವಿ, ಅದನ್ನ ಎಲ್ಲಾ ಕಡೆ ಬಳಿತೀವಿ. ಆಗ ಇಲ್ಲಿ ವಿರೋಧವಾದ ಒಂದು ವಿಚಾರ ಬರುತ್ತೆ. ಮತ್ತೆ ಬೇರೆ ಎಲ್ಲ ಮನುಷ್ಯರಿಂದ ಹಿಡಿದು ಬೇರೆ ಎಲ್ಲ ಪ್ರಾಣಿಗಳ ಮಲ ಅದು ಅಶುದ್ಧ, ಅದೊಂದು ಮುಟ್ಟಬಾರದಂತಹ ಒಂದು ವಿಷಯ. ಆದ್ರೆ ಹಸುವಿನ ಮಲ ಅನ್ನುವಂಥದ್ದು ಅದು ಅತ್ಯಂತ ಪವಿತ್ರವಾದದ್ದು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಇದು ವೇದಗಳಲ್ಲಿ ನೀಡಿರುವಂತದ್ದು, ಅದನ್ನ ನಾವು ಇನ್ನೊಂದು ಮಾತಾಡದೆ ಒಪ್ಕೋಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದೇ ರೀತಿ ಶಂಖ ಅನ್ನುವಂಥದ್ದು ಏನದು ಹರೇ ಕೃಷ್ಣ? ವಾಸ್ತವದಲ್ಲಿ ಜಲಚರ ಪ್ರಾಣಿದು ಒಂದು ಮೂಳೆ, ಆ ಒಂದು ಪ್ರಾಣಿಯ ಮೂಳೆ ಅಂತ ಹೇಳ್ತಾರೆ. ಈಗ ಯಾವ್ದಾದ್ರೂ ನಾವು ದೇವರ ಮನೆಯಲ್ಲಿ ಯಾರಾದ್ರೂ ಮೂಳೆಗಳನ್ನ ಇಡ್ತೀವ? ನಾವು ಯಾವುದೇ ಮೂಳೆಗಳನ್ನ ಮನೆ ಒಳಗಡೆ ತರೋದಿಲ್ಲ, ದೇವರ ಮನೆಯಲ್ಲಂತೂ ಯಾವತ್ತೂ ಇಡೋದಿಲ್ಲ. ಆದ್ರೆ ವೇದಗಳಲ್ಲಿ ಹೇಳಿರುವಂತದ್ದು ಶಂಖ ಅನ್ನುವಂಥದ್ದು ಅದು ಕೂಡ ಒಂದು ಪ್ರಾಣಿಯ ಮೂಳೆ. ಆದ್ರೆ ಅದನ್ನ ನಾವು ಬಳಸಬಹುದು ಅಂತ ಹೇಳಿದ್ರೆ ನಾವ್ ಅದನ್ನ ಇನ್ನೊಂದು ಮಾತಾಡಿದ್ರೆ ಒಪ್ಕೋತೀವಿ. ಹೌದು, ಯಾಕೆ ಅಂತಂದ್ರೆ ಅದು ಈಗಾಗಲೇ ವೇದಗಳಲ್ಲಿ ಹೇಳಿದ್ದಾರೆ, ಈ ಒಂದು ಶಾಸ್ತ್ರಗಳಲ್ಲಿ ತಿಳಿಸಿದ್ದಾರೆ ಅದು ಪವಿತ್ರವಾದದ್ದು ಅಂತ. ಹಾಗಾಗಿ ನಾವು ಅದನ್ನ ಬಳಸ್ತೀವಿ. ಅದೇ ರೀತಿ ಈ ಒಂದು ರೇಷ್ಮೆ ಬಟ್ಟೆಯನ್ನು ಕೂಡ ಹೇಳ್ತಾರೆ. ಈಗ ನಾವು ಯಾವುದೇ ಪ್ರಾಣಿಗಳ ಚರ್ಮಗಳನ್ನ ಬಳಸಬಾರ್ದು. ಆದ್ರೆ ಈ ರೇಷ್ಮೆ ಅನ್ನುವಂಥದ್ದು ಎಲ್ಲಿಂದ ಬರುತ್ತೆ? ರೇಷ್ಮೆ ಹುಳುವಿನಿಂದ ಆ ಹುಳು ಗೂಡು ಕಟ್ಟಿ ಅದು ಸತ್ತು ಅದರಿಂದ ಬಂದಂತಹ ದಾರದಿಂದ ಅವರು ಆ ಒಂದು ಬಟ್ಟೆಯನ್ನ ಮಾಡ್ತಾರೆ. ಆದ್ರೆ ಅದು ಪವಿತ್ರವಾದದ್ದು, ಅದನ್ನ ನಾವು ಬಳಸ್ತೀವಿ. ಭಗವಂತನ ಪೂಜೆಯಲ್ಲಿ ಅದನ್ನ ನಾವು ಬಳಸ್ತೀವಿ. ಹೀಗೆ ಇದೆಲ್ಲವೂ ಕೂಡ ಶಾಸ್ತ್ರಗಳಲ್ಲಿ ಉಲ್ಲೇಖ ಆಗಿರುವಂತದ್ದು. ಈ ವಿಷಯಗಳನ್ನ ನಾವು ಹೇಗೆ ಸ್ವೀಕಾರ ಮಾಡ್ಬೇಕು ಅನ್ನೋದಕ್ಕೆ ಕೆಲವೊಂದು ಉದಾಹರಣೆ ಕೊಡ್ತಾ ಇದ್ದಾರೆ. ಇವಾಗ ಯಾರಾದ್ರೂ ಒಬ್ಬ ಮನುಷ್ಯನ ಹತ್ರ ಹೋಗಿ ನಾವು ಹೇಳಿದನ್ನ ನೀನ್ ಮಾಡ್ಲೇಬೇಕು ಅಂತಂದ್ರೆ ಅವನೇನಂತ ಕೇಳ್ತಾ ಇದ್ದ? ಹಿಂದಿನ ಕಾಲದಲ್ಲಿ ಇದು ತುಂಬಾ ಪ್ರಚಲಿತವಾಗಿದ್ದಂತಹ ಮಾತು ಏನಂತಂದ್ರೆ, ಏನು ನೀನ್ ಹೇಳಿದ್ದೆಲ್ಲ ನಾನು ಒಪ್ಕೊಳ್ಳೇಬೇಕಾ? ನೀನ್ ಹೇಳ್ತಾ ಇದ್ದೇನು ವೇದವಾಕ್ಯನಾ?
ಅಂತ ಕೇಳ್ತಿದ್ರು. ಆ ಪದದ ಆ ವಾಕ್ಯದ ಅರ್ಥ ಏನು? ವೇದವಾಕ್ಯ ಅಂದ್ರೆ ಮಾತ್ರ ನಾವು ಪ್ರಶ್ನೆ ಮಾಡಿದ್ರೆ ಅದನ್ನ ಒಪ್ಕೋಬೇಕು ಅಂತ, ಅದನ್ನ ನಾವು ಸ್ವೀಕಾರ ಮಾಡ್ಬೇಕು ಅಂತ. ಹಾಗೆ ಈ ಒಂದು ವೇದಗಳು, ಶಾಸ್ತ್ರಗಳು ಏನು ಅದು ನೀಡಿದ್ದಾರೆ, ವಾಸ್ತವದಲ್ಲಿ ಅದನ್ನು ಕೊಟ್ಟಿರುವಂತದ್ದು ವೇದಗಳು ಎಲ್ಲಿಂದ ಬಂದಿರುವಂತದ್ದು? ಮನುಷ್ಯರು ಮಾಡಿರುವಂತದ್ದ? ಇಲ್ಲ ಮಾತಾಜಿ. ದೇವೋತ್ತಮ ಪರಮ ಪುರುಷನಿಂದ ನೇರವಾಗಿ ಬಂದಿರುವಂತದ್ದು. ಭಗವಂತ ನೇರವಾಗಿ ಮೊದಲ ಒಂದು ವೇದವನ್ನ ಅವನು ಬ್ರಹ್ಮನಿಗೆ ತಿಳಿಸ್ಕೊಡ್ತಾನೆ. ನಮ್ಮ ಒಂದು ಗುರು ಶಿಷ್ಯ ಪರಂಪರೆಯಲ್ಲಿ ಬ್ರಹ್ಮನಿಂದ ನಾರದನಿಗೆ, ನಾರದನಿಂದ ವ್ಯಾಸರಿಗೆ, ಹೀಗೆ ಒಬ್ಬರಿಂದ ಒಬ್ಬರಿಗೆ ಗುರು ಶಿಷ್ಯ ಪರಂಪರೆಯಲ್ಲಿ ಅದು ಸಾಗಿ ಬರುತ್ತೆ. ಹಾಗೆ ಇದು ನೇರವಾಗಿ ಮೊದಲು ಬರ್ತಾ ಇರುವಂತದ್ದು ಭಗವಂತನಿಂದ. ಭಗವಂತನಲ್ಲಿ ಯಾವುದೇ ರೀತಿಯ ದೋಷಗಳು ಅನ್ನುವಂಥದ್ದು ಇಲ್ಲ. ಆ ಕಾರಣದಿಂದ ಅವನು ಏನು ಹೇಳಿದ್ದಾನೆ ಅದೆಲ್ಲವೂ ಕೂಡ ಸರಿಯಾಗಿಯೇ ಇರುತ್ತೆ. ಅದನ್ನ ನಾವು ಸಂಶೋಧನೆ ಮಾಡ್ತೀವಿ, ನಾವು ಅದನ್ನ ಏನಂತ ಹೇಳ್ತೀರಿ, ಕುಲಂಕುಷವಾಗಿ ವಿಚಾರಣೆ ಮಾಡ್ತೀವಿ ಅಂತಂದ್ರೆ ಸಮಯ ವ್ಯರ್ಥ ಮಾಡ್ತೀವಿ. ಆದ್ರೆ ಅದರಿಂದ ಹರೇ ಕೃಷ್ಣ. ಸೊ ಅದರಿಂದ ನಾವು ಸಮಯ ವ್ಯರ್ಥ ಮಾಡ್ತೀವಿ ಅಷ್ಟೇ ಹೊರತು ನಮಗೆ ಕೊನೆಯಲ್ಲಿ ಗೊತ್ತಾಗೋದೇನು ಅಂದ್ರೆ ಅವರು ಶಾಸ್ತ್ರಗಳಲ್ಲಿ ತಿಳಿಸಿರುವಂತದ್ದು ಎಲ್ಲವೂ ಕೂಡ ಸತ್ಯ ಅಂತ. ಇಲ್ಲಿ ಮುಂದುವರಿಸಿ ಯಾರಾದ್ರು. ಹರೇ ಕೃಷ್ಣ. ಹರೇ ಕೃಷ್ಣ. ನಿರ್ಮಲಾ ಮಾತಾಜಿ, ಓದಿ ಮಾತಾಜಿ. ಎಂದರೆ ಶ್ರವಣದಿಂದ ಪಡೆದ ಜ್ಞಾನ. ಅಲ್ಲಿಂದ ಅಲ್ಲ ಮಾತಾಜಿ, ವೇದಗಳು ಅಪೌರುಷ ಕಾಣಿಸ್ತಿದೆ ಮಾತಾಜಿ? ಮಾತಾಜಿ ಕಾಣಿಸ್ತಿದೆ. ವೇದಗಳು ಅಪೌರುಷೇಯ, ವೈದಿಕ ಜ್ಞಾನ ಆಧ್ಯಾತ್ಮಿಕ. ಆಚೆ ಬರ್ತಾ ಇದ್ದೀನಿ. ವೇದಗಳು ಅಪೌರುಷೇಯ, ವೈದಿಕ ಜ್ಞಾನ ಆಧ್ಯಾತ್ಮಿಕ ಜಗತ್ತಿನಿಂದ ಭಗವಾನ್ ಕೃಷ್ಣನಿಂದ ಬಂದದ್ದು. ವೇದಗಳಿಗೆ ಇನ್ನೊಂದು ಹೆಸರು ಶ್ರುತಿ. ಶ್ರುತಿ ಎಂದರೆ ಶ್ರವಣದಿಂದ ಪಡೆದ ಜ್ಞಾನ, ಅದು ಪ್ರಾಯೋಗಿಕ ಜ್ಞಾನವಲ್ಲ. ಶ್ರುತಿ ತಾಯಿಯಂತೆ. ಶ್ರುತಿ ತಾಯಿಯಂತೆ ತಾವು ತಾಯಿಯಿಂದ ಅಷ್ಟೊಂದು ಜ್ಞಾನವನ್ನು ಪಡೆಯುತ್ತೇವೆ. ಉದಾಹರಣೆಗೆ, ನಿಮಗೆ ನಿಮ್ಮ ತಂದೆ ಯಾರು ಎಂದು ತಿಳಿದುಕೊಳ್ಳಬೇಕಾದರೆ ಯಾರು ನಿಮಗೆ ಅದಕ್ಕೆ ಸರಿಯಾದ ಉತ್ತರ ಕೊಡಬಹುದು? ನಿಮ್ಮ ತಾಯಿ. ತಾಯಿಯಾದವಳು ಇವರೇ ನಿನ್ನ ತಂದೆ ಎಂದು ಹೇಳಿದರೆ ನೀವು ಅದನ್ನು ಒಪ್ಪಿಕೊಳ್ಳಬೇಕು. ಅವರೇ ನಿಮ್ಮ ತಂದೆಯೋ ಅಲ್ಲವೋ ಎಂಬುದನ್ನು ಕಂಡುಹಿಡಿಯಲು ಪ್ರಯೋಗ ಮಾಡಿ ನೋಡಲಾಗುವುದಿಲ್ಲ. ಅದೇ ರೀತಿ ನೀವು ನಿಮ್ಮ ಅನುಭವಕ್ಕೆ ಮೀರಿದ, ನಿಮ್ಮ ಪ್ರಾಯೋಗಿಕ ಜ್ಞಾನವನ್ನು ಮೀರಿದ, ನಿಮ್ಮ ಇಂದ್ರಿಯಗಳಿಗೆ ಅತೀತವಾದ ಯಾವುದನ್ನಾದರೂ ತಿಳಿದುಕೊಳ್ಳಬೇಕಾದರೆ ನೀವು ವೇದಗಳನ್ನು ಒಪ್ಪಿಕೊಳ್ಳಲೇಬೇಕು. ಇಲ್ಲಿ ಪ್ರಯೋಗ ಮಾಡುವ ಪ್ರಶ್ನೆಯೇ ಇಲ್ಲ. ಇದನ್ನು ಆಗಲೇ ಪರೀಕ್ಷಿಸಿ ನೋಡಿ ಆಗಿದೆ. ಇದು ಇತ್ಯರ್ಥವಾಗಿರುವ ವಿಷಯ. ಉದಾಹರಣೆಗೆ, ತಾಯಿಯ ಹೇಳಿಕೆಯನ್ನು ನಿಜವೆಂದು ಒಪ್ಪಿಕೊಳ್ಳಲೇಬೇಕು, ಬೇರೆ ದಾರಿ ಇಲ್ಲ. ವೇದಗಳು ಮಾತೆ ಎಂದು, ಬ್ರಹ್ಮನನ್ನು ಪಿತಾಮಹ, ಮೂಲಪುರುಷ ಎಂದು ಹೇಳಲಾಗಿದೆ. ಏಕೆಂದರೆ ವೈದಿಕ ಜ್ಞಾನವನ್ನು ಮೊದಲಿಗೆ ಉಪದೇಶಿಸಿದ್ದು ಅವನಿಗೆ ಸೃಷ್ಟಿಯ ಆದಿಯಲ್ಲಿ ಇದ್ದ ಮೊದಲ ಜೀವಿ ಎಂದರೆ ಬ್ರಹ್ಮ. ಅವನು ಈ ವೈದಿಕ ಜ್ಞಾನವನ್ನು ಪಡೆದು ನಾರದನಿಗೂ ಇತರ ಶಿಷ್ಯರಿಗೂ ಪುತ್ರರಿಗೂ ಉಪದೇಶಿಸಿದನು. ಅವರುಗಳಿಗೂ ಈ ಜ್ಞಾನವನ್ನು ತಮ್ಮ ತಮ್ಮ ಶಿಷ್ಯರಿಗೆ ಹಂಚಿದರು. ಹೀಗೆ ವೈದಿಕ ಜ್ಞಾನವು ಗುರುವಿನಿಂದ ಶಿಷ್ಯನಿಗೆ ಪರಂಪರೆಯಿಂದ ಬಂದಿತು. ವೈದಿಕ ಜ್ಞಾನವನ್ನು ಅರಿತದ್ದೇ ಹೀಗೆ ಎಂದು ಭಗವದ್ಗೀತೆಯಲ್ಲೂ ಹೇಳಿದೆ. ನೀವು ಪ್ರಯೋಗ ಮಾಡಿ ನೋಡಿದರೂ ನೀವು ಇದೇ ತೀರ್ಮಾನಕ್ಕೆ ಬರುತ್ತೀರಿ. ಸಮಯ ಉಳಿಸಲು ನೀವು ಹಾಗೆಯೇ ಒಪ್ಪಿಕೊಳ್ಳಬೇಕು. ನೀವು ನಿಮ್ಮ ತಂದೆ ಯಾರು ಎಂದು ತಿಳಿದುಕೊಳ್ಳ ಬಯಸಿದರೆ ಮತ್ತು ನಿಮಗೆ ನಿಮ್ಮ ತಾಯಿಯ ಮಾತು ಪ್ರಮಾಣಬದ್ಧವಾದುದು ಎಂಬ ನಂಬಿಕೆ ಇದ್ದರೆ ಆಗ ನೀವು ಹಾಗೆ ಹೇಳುವ ಮಾತುಗಳನ್ನು ಚಕಾರವೆತ್ತದೆ ಒಪ್ಪಿಕೊಳ್ಳಬಹುದು. 3 ಬಗೆಯ ಸಾಕ್ಷಿಗಳಿವೆ: ಪ್ರತ್ಯಕ್ಷ, ಅನುಮಾನ ಮತ್ತು ಶಬ್ದ. ಪ್ರತ್ಯಕ್ಷ ಎಂದರೆ ಕಣ್ಣಿಗೆ ಕಾಣುವಂಥದ್ದು. ಕಣ್ಣಿಗೆ ಕಾಣುವ ಪ್ರಮಾಣ ಕರಾರುವಕ್ಕಾಗಿರುವುದಿಲ್ಲ, ಏಕೆಂದರೆ ನಮ್ಮ ಇಂದ್ರಿಯಗಳು ಪರಿಪೂರ್ಣವಲ್ಲ. ನಾವು ಪ್ರತಿನಿತ್ಯ ಸೂರ್ಯನನ್ನು ನೋಡುತ್ತಾ ಇದ್ದೇವೆ. ಅದು ಕಣ್ಣಿಗೆ ಒಂದು ಸಣ್ಣ ಬಿಲ್ಲೆಯಂತೆ ಕಾಣುತ್ತಿದೆ ಅಷ್ಟೇ, ಆದರೆ ಅದು ನಿಜವಾಗಿ ಇತರ ಗ್ರಹಗಳಿಗಿಂತ ಬಹಳ ಬಹಳ ದೊಡ್ಡದು. ಈ ರೀತಿಯ ನೋಟಕ್ಕೆ ಏನು ಬೆಲೆ ಇದೆ? ಆದ್ದರಿಂದ ನಾವು ಪುಸ್ತಕವನ್ನು ಓದಬೇಕು. ಈಗ ನಾವು ಸೂರ್ಯನ ಬಗ್ಗೆ ಸರಿಯಾಗಿ ತಿಳಿದುಕೊಳ್ಳಬಹುದು. ಆದ ಕಾರಣ ಪ್ರತ್ಯಕ್ಷ ಪ್ರಮಾಣ ಪರಿಪೂರ್ಣವಲ್ಲ. ಆಮೇಲೆ ಅನುಮತಿಯಿಂದ ಬರುವ ಜ್ಞಾನವೂ ಇದೆ. ಅದು ಹೀಗಿರಬಹುದು ಎಂಬ ಊಹನ. ಉದಾಹರಣೆಗೆ, ಡಾರ್ವಿನ್ನನ ಸಿದ್ಧಾಂತವು ಹೀಗಿರಬಹುದು, ಆಗಿರಬಹುದು ಎಂದು ಹೇಳುತ್ತದೆ. ಆದರೆ ಅದು ವಿಜ್ಞಾನವಲ್ಲ, ಅದು
ಒಂದು ಸೂಚನೆ, ಅದು ಪರಿಪೂರ್ಣ ಜ್ಞಾನವಲ್ಲ. ಆದರೆ ಪ್ರಮಾಣಬದ್ಧವಾದ ಮೂಲಗಳಿಂದ ಜ್ಞಾನವನ್ನು ಪಡೆದರೆ ಅದು ಪರಿಪೂರ್ಣ ಜ್ಞಾನ. ನೀವು ರೇಡಿಯೋ ಕೇಂದ್ರದ ಅಧಿಕಾರಿಗಳಿಂದ ಕಾರ್ಯಕ್ರಮ ಸೂಚಿಯನ್ನು ಪಡೆದರೆ ಅದನ್ನು ನೀವು ಒಪ್ಪುತ್ತೀರಿ. ಅಲ್ಲಗಳೆಯುವುದಿಲ್ಲ. ನೀವು ಅದಕ್ಕಾಗಿ ಪ್ರಯೋಗ ಮಾಡಬೇಕಾಗಿಲ್ಲ, ಏಕೆಂದರೆ ಅದು ಪ್ರಮಾಣಬದ್ಧವಾದ ಮೂಲದಿಂದ ಬಂದಿರುತ್ತದೆ. ಧನ್ಯವಾದಗಳು ವೈ- ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಸೊ ಇಲ್ಲಿ ಏನಂತ ಹೇಳ್ತಾ ಇದ್ದಾರೆ, ವೇದಗಳು ಅಂದ್ರೆ ಅದು ತಾಯಿ ಇದ್ದ ಹಾಗೆ ಅಂತಲ್ಲಿ ಹೇಳ್ತಾ ಇದ್ದಾರೆ. ಅಪೌರುಷೇಯ ಧರ್ಮ ಗ್ರಂಥಗಳು ಇವೆಲ್ಲವೂ ಕೂಡ ವೇದಗಳು. ಮತ್ತೆ ವೇದಗಳ ಜ್ಞಾನ ಅನ್ನುವಂಥದ್ದು ಆಧ್ಯಾತ್ಮಿಕ ಜಗತ್ತಿನಿಂದ ಅಂದ್ರೆ ಭಗವಂತ ಕೃಷ್ಣನಿಂದ ನೇರವಾಗಿ ಬಂದಿರುವಂತದ್ದು. ಅದನ್ನ ನಾವು ಕೇಳುವ ಮೂಲಕ, ಶ್ರವಣ ಮಾಡುವ ಮೂಲಕ ತಿಳ್ಕೊಳ್ಳುವಂಥದ್ದು. ಭಗವಂತನ ಒಂದು ಜ್ಞಾನವನ್ನ ನಾವು ಕೇಳಬೇಕು. ಶ್ರುತಿ ಅಂತ ಕರಿತಾ ಇದ್ದಾರೆ ಅಲ್ಲಿ. ಶ್ರುತಿ ಅಂದ್ರೆ ಭಗವಂತನ ಜ್ಞಾನವನ್ನ ನಾವು ಶ್ರವಣದ ಮೂಲಕ ಪಡ್ಕೊಳ್ಳುವಂಥದ್ದು. ಇಲ್ಲಿ ಪ್ರಾಯೋಗಿಕ ಜ್ಞಾನ ಅಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ನಾವು ಯಾವುದೇ ಪ್ರಯೋಗ ಮಾಡಿ ಅದನ್ನ ಸಂಶೋಧನೆ ಮಾಡಿ ತಿಳ್ಕೊಬೇಕು ಅಂತಿಲ್ಲ. ಅದನ್ನ ಬರೀ ನೇರವಾಗಿ ಸರಿಯಾದ ಮೂಲದಿಂದ ಅದನ್ನ ಕೇಳಿ ತಿಳಿದ್ರೆ ಸಾಕು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹಾಗಾಗಿ ಶ್ರುತಿಯನ್ನ ತಾಯಿ ಅಂತ ಕರಿತಾ ಇದ್ದಾರೆ. ತಾಯಿ ಅಷ್ಟೊಂದು ಜ್ಞಾನ, ಅಂದ್ರೆ ತಾಯಿ ಎನ್ನುವಂಥದ್ದು ಈ ವೇದಗಳಿಗೆ ಹೋಲಿಸಿದ್ರೆ ತಂದೆ ಇಲ್ಲಿ ಬ್ರಹ್ಮನನ್ನ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಅವನು ಮೊದಲ ಜೀವಿ, ಅವನು ಅಂದ್ರೆ ಈ ಒಂದು ಸೃಷ್ಟಿಯಲ್ಲಿ ಮೊದಲ ಜೀವಿ. ಹಾಗಾಗಿ ಅವನಿಗೆ ಭಗವಂತ ನೇರವಾಗಿ ಈ ಒಂದು ಜ್ಞಾನವನ್ನ ತಿಳಿಸ್ಕೊಡ್ತಾನೆ. ನಂತರ ಅವನಿಂದ ನಾರದ, ಅವನ ಮಗ, ಅವನ ಅನೇಕ ಶಿಷ್ಯಂದಿರು ಇರ್ತಾರೆ. ಮತ್ತೆ ಅವರೆಲ್ಲರಿಗೂ ಕೂಡ ಈ ಜ್ಞಾನವನ್ನ ಅವನು ತಿಳಿಸ್ಕೊಡ್ತಾನೆ. ನಂತರ ಅವರ ಶಿಷ್ಯಂದಿರು, ಹೀಗೆ ಅದು ಒಬ್ಬರಿಂದ ಒಬ್ಬರಿಗೆ ಒಂದು ಗುರು ಶಿಷ್ಯ ಪರಂಪರೆಯ ಮೂಲಕ ಸಾಗಿ ಬರುವಂತದ್ದು ಜ್ಞಾನ ಅನ್ನುವಂಥದ್ದು. ಮತ್ತೆ ಇಲ್ಲಿ ಒಂದು ಉದಾಹರಣೆ ಕೊಡ್ತಾ ಇದ್ದಾರೆ. ನಿಮ್ಮ ತಂದೆ ಯಾರು ಅಂತ ಕೇಳಿದ್ರೆ ಸರಿಯಾದ ರೀತಿಯಲ್ಲಿ ನಿಮ್ಮ ತಂದೆ ಯಾರು ಅಂತ ಯಾರು ಹೇಳೋದಿಕ್ಕೆ ಸಾಧ್ಯ? ಯಾರು ಹೇಳಿದ್ರೆ ಅದು ಸರಿ ಇರುತ್ತೆ? ನಿಮ್ಮ ತಂದೆ ಯಾರು ಅನ್ನುವಂಥದ್ದು ಯಾರಿಗೆ ಮೊದಲು ಗೊತ್ತಿರುತ್ತೆ? ತಾಯಿಗೆ ಗೊತ್ತಿರುತ್ತೆ. ತಾಯಿಗೆ ಗೊತ್ತಿರುತ್ತೆ. ತಾಯಿನ ಕೇಳಿದ್ರೆ ತಾಯಿ ಹೇಳ್ತಾಳೆ. ತಾಯಿ ಹೇಳಿದ್ಮೇಲೆ ಅದು ಸರಿಯಾಗಿಯೇ ಇರುತ್ತೆ. ಆ ರೀತಿ ಮಾಡ್ದಿರಾ ನನ್ನ ತಂದೆಯನ್ನ ನಾನು ಗುರ್ತಿಸ್ತೀನಿ, ತಾಯಿ ಹೇಳಿದ್ರೆ ನಾನು ಒಪ್ಪೋದಿಲ್ಲ ಅಂತ ಹೇಳಿ DNA ಚೆಕ್ ಮಾಡ್ತೀನಿ ಅಂತಂದ್ರೆ ಅದು ಬರೀ ಶ್ರಮ ಅಷ್ಟೇ. ಅದರಿಂದ ನಾವು ಬರೀ ಶ್ರಮವನ್ನಷ್ಟೇ ಮಾಡ್ತೀವಿ. ಅಂದ್ರೆ ಎಷ್ಟು ಜನರ ಒಂದು DNA ತಗೊಂಡು ನೀವು ಇವ್ರು ನನ್ನ ತಂದೆನ ಅಂತ ಹುಡ್ಕೋ ಬದ್ಲು ನೇರವಾಗಿ ಹೋಗಿ ನೀವು ಅಂತಹ ಪ್ರಯೋಗಗಳನ್ನೆಲ್ಲ ಮಾಡ್ದಿರಾ ತಾಯಿ ಹತ್ರ ಕೇಳಿದ್ರೆ ತಾಯಿ ಹೇಳ್ತಾಳೆ, ನಿಮ್ಮ ತಂದೆ ಯಾರು ಅನ್ನೋದನ್ನ ಸರಿಯಾದ ರೀತಿಯಲ್ಲಿ ಅವಳು ಹೇಳ್ತಾಳೆ. ಹಾಗೆ ನಾವು ಎಲ್ಲವನ್ನು ಕೂಡ ಈ ವೇದಗಳಿಂದ ತಿಳಿಬಹುದು, ವೇದ ಜ್ಞಾನದ ಮೂಲಕ ತಿಳಿಬಹುದು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹಾಗಾಗಿ ಈ ತಾಯಿ ಯಾರು ಅಂತಂದ್ರೆ ವೇದಗಳಿಗೆ ಹೋಲಿಕೆ ಮಾಡ್ತಾ ಇದ್ದಾರೆ. ಮತ್ತೆ ಮೂಲ ಪುರುಷ ಪಿತಾಮಹ, ಎಲ್ಲರಿಗಿಂತ ಮೊದಲಿದ್ದಂತವನು ಬ್ರಹ್ಮ. ಅವನಿಗೆ ನೇರವಾಗಿ ಭಗವಂತನಿಂದ ಈ ಒಂದು ಜ್ಞಾನ ತಿಳಿಯಿತು. ಹಾಗಾಗಿ ಈ ಜ್ಞಾನವನ್ನ ಅವನು ತನ್ನ ಮಕ್ಕಳಿಗೆ ಮತ್ತು ತನ್ನ ಶಿಷ್ಯಂದಿರಿಗೆ ಅದನ್ನ ಅವನು ನೀಡ್ತಾನೆ. ಹಾಗಾಗಿ ಈ ಜ್ಞಾನವನ್ನ ಸರಿಯಾದ ಗುರು ಶಿಷ್ಯ ಪರಂಪರೆಯಲ್ಲಿ ಸರಿಯಾದ ಆಚಾರ್ಯರ ಮೂಲಕ ನಾವು ಅದನ್ನ ತಿಳಿಬೇಕು. ಹಾಗೆ ಮಾಡಿದ್ರೆ ನಾವು ಪ್ರಯೋಗ ಮಾಡೋದಕ್ಕೆ ಹೋದ್ರೆ ಸಮಯ ವ್ಯರ್ಥ. ಮತ್ತೆ ನಾವು ಕೊನೆಗೆ ಅದೇ ಒಂದು ನಿರ್ಣಯಕ್ಕೆ ಮತ್ತೆ ಬರ್ತೀವಿ. ಆದ್ರೆ ಅದಕ್ಕೆ ಸಮಯವನ್ನಷ್ಟು ಪೋಲ್ ಮಾಡ್ತೀವಿ. ಮತ್ತೆ ಹಾಗಾಗಿ ಇಲ್ಲಿ ಒಂದು ಏನಂತ ಹೇಳ್ತಾ ಇದ್ದಾರೆ ಅಂದ್ರೆ 3 ರೀತಿಯಲ್ಲಿ ನಾವು ಈ ಒಂದು ಜ್ಞಾನವನ್ನ ಪಡೆಯೋದಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾ ಇದ್ದಾರೆ. ಯಾವುದು ಆ 3 ಸಾಕ್ಷಿಗಳು ಅಂದ್ರೆ ಅದು ಪ್ರತ್ಯಕ್ಷ, ನಾನು ಕಣ್ಣಾರೆ ನೋಡಿದ್ರೇನೆ ನಾವು ಒಪ್ಕೊಳ್ಳುವಂಥದ್ದು. ಅನುಮಾನ ಅಂತಂದ್ರೆ ಊಹಾಪೋಹೆ ಮಾಡುವಂಥದ್ದು. ಶಬ್ದ ಪ್ರಮಾಣ ಅಂದ್ರೆ ಅದು ಶ್ರುತಿ ಅಂತಂದ್ರೆ ನೇರವಾಗಿ ಅಪೌರುಷೇಯ ಗ್ರಂಥಗಳು, ಶಾಸ್ತ್ರಗಳ ಮೂಲಕ ಭಗವಂತನಿಂದ ನೇರವಾಗಿ ಪಡೆದಂತಹ ಒಂದು ಜ್ಞಾನ. ಈಗ ಪ್ರತ್ಯಕ್ಷವಾಗಿ ಕಾಣೋದು ಅಂತಂದ್ರೆ ಇಲ್ಲಿ ಕಣ್ಣಿನ ಸಾಮರ್ಥ್ಯವನ್ನ ಮತ್ತೆ ಹೇಳ್ತಾ ಇದ್ದಾರೆ ಇನ್ನೊಂದು ಉದಾಹರಣೆ ಮೂಲಕ. ಅಂದ್ರೆ ಪ್ರತ್ಯಕ್ಷ ನಾನು ನೋಡಿದ್ದನ್ನೇ ನಾ ಒಪ್ತೀನಿ ಅಂತಂದ್ರೆ ನಾವು ಪ್ರತಿದಿನ ಸೂರ್ಯ ಉದಯ ಆಗುವಂಥದ್ದು, ಅಸ್ತಮ ಆಗುವಂಥದ್ದು ಕಾಣ್ತಾ ಇದೀವಿ. ಆದ್ರೆ ಅಲ್ಲಿ ಸೂರ್ಯ ನಮ್ಗೆ ಹೇಗೆ ಕಾಣ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ರೆ ಒಂದು ಸಣ್ಣ ಒಂದು ಬಿಲ್ಲೆ ಅಂದ್ರೆ ಒಂದು ಕಾಯಿನ್ ಆಕಾರದಲ್ಲಿ ಕಾಣಿಸ್ತಾ ಇದ್ದಾನೆ, ಹೊಳಿತಾ ಇದ್ದಾನೆ ಅಷ್ಟೇ ಅಂತ ಹೇಳ್ತೀವಿ. ವಾಸ್ತವದಲ್ಲಿ ಸೂರ್ಯ ಅಂತಂದ್ರೆ ಅವನು ನಿಜವಾಗ್ಲೂ ಅಷ್ಟೇ ಗಾತ್ರನ ಅವನದು ಒಂದು ಅವನ ಗಾತ್ರ ಅದು ತುಂಬಾ ತುಂಬಾ ದೊಡ್ಡದು. ನಮ್ಮೆಲ್ಲ ಗ್ರಹ ವ್ಯೂಹಗಳು ಎಲ್ಲದಕ್ಕಿಂತ ಅವನು ತುಂಬಾ ಗಾತ್ರದಲ್ಲಿ ದೊಡ್ಡವನು. ಮತ್ತೆ ಅವನಿಂದ ಬರ್ತಾ ಇರುವಂತಹ ಬೆಳಕು, ಶಾಖ ಅದು ಕೂಡ ಅಪರಿಮಿತವಾದದ್ದು. ನಾವು ಒಂದು ಏನಂತ ಹೇಳ್ತಾರೆ ನಿರ್ದಿಷ್ಟ ದೂರದಲ್ಲಿ ಇದ್ದೀವಿ. ಆ ದೂರದಲ್ಲಿ ಆ ಒಂದು ಎಲ್ಲೆಯಲ್ಲಿ ನಾವೇನಿದೀವಿ ಅಲ್ಲಿವರೆಗೂ ಇರೋದ್ರಿಂದ ಮಾತ್ರ ನಮಗೆ ಅಲ್ಲಿಂದ ಬರ್ತಿರುವಂತಹ ಬೆಳಕು ಅಥವಾ ಶಾಖ ಅದು ನಮಗೆ
ಏನಂತ ಹೇಳ್ತೀವಿ, ನಮ್ಮ ಪೋಷಣೆ ಮಾಡೋದಕ್ಕೆ ಅದು ಉಪಯೋಗಕ್ಕೆ ಬರ್ತಾ ಇದೆ. ಆದ್ರೆ ನಾವು ಸ್ವಲ್ಪ ಮಾತ್ರ ಸೂರ್ಯನಿಗೆ ಹತ್ರ ಆದ್ರೂ ಅಥವಾ ಸ್ವಲ್ಪ ಮಾತ್ರ ಸೂರ್ಯನಿಂದ ದೂರ ಆದ್ರೂ ಏನಾಗುತ್ತೆ ಅಂದ್ರೆ, ಸ್ವಲ್ಪ ಹತ್ರ ಆದ್ರೆ ಏನಾಗ್ತೀವಿ, ಸ್ವಲ್ಪ ಜಾಸ್ತಿ ಬೇಡ, ಸ್ವಲ್ಪ ಹತ್ರ ಆದ್ರೆ ಏನಾಗ್ತೀವಿ, ಕರಿಗ್ ಹೋಗ್ಬಿಡ್ತೇವೆ ಮಾತಾಜಿ. ಸುಟ್ಟು ಹೋಗ್ತೀವಿ ನಾವು. ಸ್ವಲ್ಪ ದೂರ ಆದ್ರೆ ಏನಾಗ್ತೀವಿ, ಕೋಲ್ಡ್ಗೆ ಸತ್ತೋಗ್ಬಿಡ್ತೇವೆ. ನಾವು ಫುಲ್ಲು ಕೋಲ್ಡ್ ಜಾಸ್ತಿ ಆಗಿ. ಐಸ್ ಆಗ್ಬಿಡ್ತೀವಿ, ಐಸ್ ಆಗಿ ಸತ್ತೋಗ್ತೀವಿ. ಅಂದ್ರೆ ಫುಲ್ ಎಲ್ಲ ನೀರು ಹೆಪ್ಪು ಕಟ್ಟಿ ನಾವು ಸತ್ತೋಗ್ತೀವಿ. ಹಾಗೆ ಈ ಒಂದು ಭಗವಂತನ ಸೃಷ್ಟಿ ಎನ್ನುವಂಥದ್ದು ಎಲ್ಲಿಗೆ, ಯಾವ ಒಂದು ದೂರದಲ್ಲಿ, ಎಷ್ಟೊಂದು ಅಂತರದಲ್ಲಿ ನಾವು ಸೂರ್ಯನಿಂದ ದೂರ ಇರ್ಬೇಕು ಅನ್ನೋ ರೀತಿಯಲ್ಲಿ ಭಗವಂತ ಈ ಸೃಷ್ಟಿಯನ್ನ ಮಾಡಿದ್ದಾನೆ. ಹಾಗಾಗಿ ಸೂರ್ಯ ನಮ್ಗೆ ಇಲ್ಲಿಂದ ನೋಡುವಾಗ ಅವನು ಒಂದು ಸಣ್ಣ ಬಿಲ್ಲೆ ಅಂತ ಕಾಣ್ತಿದ್ದಾನೆ ಅಷ್ಟೇ. ಆದ್ರೆ ವಾಸ್ತವದಲ್ಲಿ ಸೂರ್ಯ ಅವನು ತುಂಬಾ 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 ದೊಡ್ಡವನು. ಅವನ ಗಾತ್ರ, ಅವನ ಒಂದು ಶಕ್ತಿ ಅದು ಅಪರಿಮಿತವಾದದ್ದು. ಇದನ್ನ ನಾವು ಪ್ರತ್ಯಕ್ಷವಾಗಿ ಕಂಡು ತಿಳ್ಕೊಳ್ಳೋಕೆ ಸಾಧ್ಯ ಆಗುತ್ತಾ? ಅದನ್ನ ನಾವು ಪುಸ್ತಕಗಳಲ್ಲಿ, ಗ್ರಂಥಗಳಲ್ಲಿ ಆ ಶಬ್ದ ಪ್ರಮಾಣದ ಮೂಲಕ ಓದಿ ತಿಳ್ಕೊಂಡ್ರೆ ತಿಳಿಯುತ್ತಾ ಆ ವಿಚಾರಗಳು, ಸೂರ್ಯನ ಬಗ್ಗೆ ಇರ್ಬೋದು ಶಬ್ದ ಅಥವಾ ಬೇರೆ. ಪ್ರಮಾಣ. ನಾವೆಲ್ಲ ಸ್ಕೂಲಲ್ಲಿ ಎಲ್ಲ ಓದ್ತೀವಿ, ಅದನ್ನ ಪುಸ್ತಕಗಳಲ್ಲಿ ಓದ್ತೀವಿ ಹೊರತು ಅದನ್ನ ನಾನು ಪ್ರತಿದಿನ ನೋಡ್ತಾ ಇದ್ದೀನಿ, ಇಲ್ಲ ವಾದ ಮಾಡಿ ಸೂರ್ಯ ಇಷ್ಟೇ ಇರೋದು, ಅವನು ಹೀಗೆ ಇರೋದು ಅಂತ ನಾವು ಹೇಳಿದ್ರೆ ಅದು ತಪ್ಪಾಗುತ್ತೆ. ಹಾಗೆ ಇಲ್ಲಿ ಹೇಳ್ತಾ ಇದ್ದಾರೆ, ಪ್ರತ್ಯಕ್ಷವಾಗಿ ಕಾಣುವಂಥದ್ದು ಕೂಡ ಸುಳ್ಳಾಗ್ಬೋದು ಅಂತ. ಹಾಗೆ ಇಲ್ಲಿ ಡಾರ್ವಿನ್ಸ್ ಥಿಯರಿ ಅದು ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಅದನ್ನ ಏನಂತ ಹೇಳ್ತಾರೆ, ಅನುಮಾನ ಅಂತಂದ್ರೆ ಊಹಾಪೋಹ ಮಾಡುವಂಥದ್ದು. ಡಾರ್ವಿನ್ಸ್ ಏನಂತ ಹೇಳಿದ್ದ ಅಂದ್ರೆ, ಮಂಗನಿಂದ ಮಾನವ ಬರ್ತಾನೆ ಅಂತ ಹೇಳಿದ್ದ. ಮಂಗನಿಂದ ಬಂದಿದೀವ ನಾವೆಲ್ಲರೂ? ಹರಿಕೃಷ್ಣ. ಇಲ್ಲ ಮಾತಾಜಿ. ಪ್ರಭುಪಾದರು ಇದಕ್ಕೆ ಪ್ರಶ್ನೆ ಮಾಡಿದ್ರು. ಏನಂತ ಹೇಳಿದ್ರು, ಹೌದು ನಾವೆಲ್ಲರೂ ಮಂಗನಿಂದ ಬಂದಿದೀವಿ ಅಂದ್ರೆ ಈಗ್ಲೂ ಇನ್ನ ಮಂಗಗಳಿವೆ, ಅವೆಲ್ಲ ಯಾವಾಗ ಮಾನವರಾಗ್ತಾರೆ ಅಂತ. ಸಾಧ್ಯ ಹೌದು. ಇದೆಯಾ? ಇಲ್ಲ ಸಾಧ್ಯ ಮಾತಾಜಿ, ಇದೆಯಾ? ಸಾಧ್ಯ ಇಲ್ಲ. ಅದು ಒಂದ್ ಪ್ರಭೇದ, ಮನುಷ್ಯ ಒಂದ್ ಪ್ರಭೇದ, ಬೇರೆ ಬೇರೆ. ಹೀಗೆ ಇದೆಲ್ಲವೂ ಕೂಡ ಒಂದು ಊಹೆ ಅಂತಂದ್ರೆ ಅನುಮಾನ ಅಷ್ಟೇ. ಅವನು ಆ ರೀತಿ ಯೋಚನೆ ಮಾಡಿದ ಅಂತ ಹೇಳ್ಬಹುದೇ ಹೊರತು ವಾಸ್ತವ ಅಲ್ಲ ಅಂತ. ಹಾಗಾಗಿ ನಮ್ಮ ಒಂದು ಅನುಮಾನ ಅನ್ನುವಂಥದ್ದು ಕೂಡ ಅದು ಅಪರಿಪೂರ್ಣ. ಅನುಮಾನದಿಂದ, ಪ್ರತ್ಯಕ್ಷದಿಂದ ನಾವು ಪಡೆದಂತ ಜ್ಞಾನ ಅಪರಿಪೂರ್ಣ. ಯಾಕಂದ್ರೆ ನಾವು ಬದ್ಧಾತ್ಮರು, ನಮ್ಮಲ್ಲಿ 4 ನ್ಯೂನ್ಯತೆಗಳು ಯಾವ್ದೆಲ್ಲ ಇದೆ ಅಂತ ನಾವು ಮೊದ್ಲೇ ನೋಡಿದ್ದೀವಿ. ಹಾಗಾಗಿ ಇಲ್ಲಿ ನಮಗೆ ಸರಿಯಾದ ಯಾರು ಭಗವಂತನಲ್ಲಿ 4 ನ್ಯೂನ್ಯತೆಗಳಿದೆಯಾ, ದೋಷಗಳಿದೆಯಾ ಭಗವಂತನಲ್ಲಿ? ಇಲ್ಲ ಮಾತಾಜಿ, ಇಲ್ಲ. ಇಲ್ಲ ಮಾತಾಜಿ. ಅವನಲ್ಲಿ ಯಾವುದೇ ದೋಷಗಳಿಲ್ಲ. ಅವನು ಪರಿಪೂರ್ಣನು. ಅವನು ಕೊಟ್ಟಿರುವಂತ ಜ್ಞಾನ ಕೂಡ ಪರಿಪೂರ್ಣವಾದದ್ದು. ಅದನ್ನು ಅವನು ನೇರವಾಗಿ ಸರಿಯಾದ ಆಚಾರ್ಯರಿಗೆ ನೀಡಿದ್ದಾನೆ. ಆಚಾರ್ಯರ ಮೂಲಕ ಸಾಗಿ ಬಂದಂತಹ ಗುರು ಶಿಷ್ಯ ಪರಂಪರೆಯಲ್ಲಿ ಯಾರು ಆ ಜ್ಞಾನವನ್ನ ಪಡಿತಾರೆ, ಅವರು ಪರಿಪೂರ್ಣ ಜ್ಞಾನವನ್ನ ಪಡಿತಾರೆ ಅನ್ನೋದರಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಶಬ್ದ ಪ್ರಮಾಣದ ಬಗ್ಗೆ ಹೇಳಿದ್ದಾರೆ. ಮಾತಾಜಿ ಇದು ಓದಿದ್ರ? ಇಲ್ಲ ಮಾತಾಜಿ, ಇಲ್ಲ ಮಾತಾಜಿ ಓದಿಲ್ಲ. ಯಾರಾದ್ರೂ ಓದಿ ಮಾತಾಜಿ. ಓದ್ತಿ ಮಾತಾಜಿ. ವೈದಿಕ ಜ್ಞಾನವನ್ನು ಶಬ್ದ ಪ್ರಮಾಣ ಎಂದು ಕರೆಯುತ್ತಾರೆ. ಇದಕ್ಕೆ ಇನ್ನೊಂದು ಹೆಸರು ಶ್ರುತಿ. ಶ್ರುತಿ ಎಂದರೆ ಈ ಜ್ಞಾನವನ್ನು ಕೇವಲ ಕಿವಿಯಿಂದ ಕೇಳಿ ಪಡೆಯಬೇಕಾದ್ದು ಎಂದರ್ಥ. ದಿವ್ಯ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ನಾವು ಅದನ್ನು ಪ್ರಮಾಣ ಗ್ರಂಥಗಳಿಂದ ತಿಳಿಯಬೇಕು ಎಂದು ವೇದಗಳು ಹೇಳುತ್ತವೆ. ಈ ವಿಶ್ವದ ಆಚೆಯಿಂದ ಪಡೆದ ಜ್ಞಾನವೇ ದಿವ್ಯ ಜ್ಞಾನ. ಈ ವಿಶ್ವದ ಒಳಗಿನ ಜ್ಞಾನ ಐಹಿಕ ಜ್ಞಾನ. ವಿಶ್ವದ ಆಚೆಯದು ದಿವ್ಯ ಜ್ಞಾನ. ಈ ವಿಶ್ವದ ಕೊನೆಗೆ ಹೋಗಲಾಗದ ನಾವು ಆಧ್ಯಾತ್ಮಿಕ ಜಗತ್ತಿಗೆ ಹೇಗೆ ಹೋಗಲು ಸಾಧ್ಯ? ಹೀಗಾಗಿ ನಾವು ಪೂರ್ಣ ಜ್ಞಾನ ಪಡೆಯುವುದು ಅಸಾಧ್ಯ. ಆಧ್ಯಾತ್ಮಿಕ ಆಕಾಶ ಎನ್ನುವುದು ಒಂದಿದೆ. ಅಭಿವ್ಯಕ್ತಿ ಮತ್ತು ಅನಭಿವ್ಯಕ್ತಿಗಳ ಆಚೆ ಇನ್ನೊಂದು ನಿಸರ್ಗವಿದೆ. ಗ್ರಹಲೋಕಗಳು, ಅಲ್ಲಿಯ ನಿವಾಸಿಗಳು ಶಾಶ್ವತವಾಗಿ ಇರುವಂತ ಆಕಾಶವೊಂದು ಇದೆಯೆಂದು ನಿಮಗೆ ಹೇಗೆ ಗೊತ್ತಾಗುತ್ತದೆ? ಈ ಸಂಬಂಧವಾದ ಜ್ಞಾನವೆಲ್ಲ ಇದೆ, ಆದರೆ ನೀವು ಹೇಗೆ ಪ್ರಯೋಗ ಮಾಡಿ ನೋಡುತ್ತೀರಿ? ಅದು ಸಾಧ್ಯವಿಲ್ಲ. ಆದ್ದರಿಂದ ನೀವು ವೇದಗಳ ಸಹಾಯ ಪಡೆಯಬೇಕು. ಇದನ್ನೇ ವೈದಿಕ ಜ್ಞಾನ ಎಂದು ಕರೆಯುತ್ತಾರೆ. ನಮ್ಮ ಕೃಷ್ಣ ಪ್ರಜ್ಞಾ ಆಂದೋಲನದಲ್ಲಿ ನಾವು
ಪರಮ ಪ್ರಮಾಣೀಭೂತನಾದ ಕೃಷ್ಣನಿಂದ ಜ್ಞಾನವನ್ನು ಪಡೆಯುತ್ತೇವೆ. ಎಲ್ಲ ವರ್ಗಗಳ ಜನರು ಕೃಷ್ಣನೇ ಪರಮ ಪ್ರಮಾಣ ಎಂದು ಒಪ್ಪುತ್ತಾರೆ. ನಾನು ಎರಡು ಬಗೆಯ ಆಧ್ಯಾತ್ಮಿಕವಾದಿಗಳ ವರ್ಗಗಳಲ್ಲಿ ಮೊದಲನೆಯದರ ಬಗ್ಗೆ ಮಾತನಾಡುತ್ತಿದ್ದೇನೆ. ಆಧ್ಯಾತ್ಮಿಕವಾದಿಗಳ ಒಂದು ವರ್ಗವನ್ನು ಮಾಯಾವಾದಿಗಳೆಂದು ಕರೆಯುತ್ತಾರೆ. ಅವರನ್ನು ಶಂಕರಾಚಾರ್ಯರೇ ಮೊದಲಾದ ವೇದಾಂತಿಗಳೆಂದು ಸಾಮಾನ್ಯವಾಗಿ ಕರೆಯುತ್ತಾರೆ. ಆಧ್ಯಾತ್ಮಿಕವಾದಿಗಳ ಇನ್ನೊಂದು ವರ್ಗವಿದೆ. ಅವರನ್ನು ವೈಷ್ಣವರೆಂದು ಕರೆಯುತ್ತಾರೆ. ರಾಮಾನುಜಾಚಾರ್ಯ, ಮಧ್ವಾಚಾರ್ಯ, ವಿಷ್ಣುಸ್ವಾಮಿ ಅವರಂಥವರು ಈ ವರ್ಗಕ್ಕೆ ಸೇರಿದವರು. ಶಂಕರ ಸಂಪ್ರದಾಯ ಮತ್ತು ವೈಷ್ಣವ ಸಂಪ್ರದಾಯ ಇವೆರಡೂ ಕೃಷ್ಣನು ದೇವೋತ್ತಮ ಪರಮ ಪುರುಷ ಎಂದು ಒಪ್ಪುತ್ತವೆ. ಶಂಕರಾಚಾರ್ಯರು ನಿರಾಕಾರವಾದಿ ಎಂದು ಅವರು ನಿರಾಕಾರ ಬ್ರಹ್ಮ ತತ್ವವನ್ನು ಪ್ರತಿಪಾದಿಸಿದರೆಂದು ಹೇಳಲಾಗಿದೆ. ಆದರೆ ಅವರು ಪ್ರಚ್ಛನ್ನ ಸಾಕಾರವಾದಿಯಾಗಿದ್ದರು. ಭಗವದ್ಗೀತಾ ಭಾಷ್ಯದಲ್ಲಿ ಅವರು ದೇವೋತ್ತಮ ಪರಮ ಪುರುಷನಾದ ನಾರಾಯಣನು ಈ ಬ್ರಹ್ಮಾಂಡವನ್ನು ಮೀರಿದವನು ಎಂದು ಬರೆದಿದ್ದಾರೆ. ಮತ್ತೆ ಅವರು ದೇವೋತ್ತಮ ಪರಮ ಪುರುಷನಾದ ನಾರಾಯಣನೇ ಕೃಷ್ಣ, ಅವನು ದೇವಕಿ ಮತ್ತು ವಸುದೇವರ ಮಗನಾಗಿ ಅವತರಿಸಿದ್ದಾನೆ ಎಂದು ಹೇಳಿದ್ದಾರೆ. ಅವರು ಶ್ರೀಕೃಷ್ಣನ ತಂದೆ ತಾಯಿಯರ ಹೆಸರನ್ನು ಒತ್ತಿ ಹೇಳಿದ್ದಾರೆ. ಆದ್ದರಿಂದ ಎಲ್ಲ ಆಧ್ಯಾತ್ಮಿಕವಾದಿಗಳು ಕೃಷ್ಣನನ್ನು ದೇವೋತ್ತಮ ಪರಮ ಪುರುಷನೆಂದು ಒಪ್ಪಿದ್ದಾರೆ. ಅದರಲ್ಲಿ ಯಾವ ಸಂಶಯವೂ ಇಲ್ಲ. ನಮ್ಮ ಕೃಷ್ಣ ಪ್ರಜ್ಞೆಯ ಜ್ಞಾನ ನೇರವಾಗಿ ಕೃಷ್ಣನಿಂದ ಭಗವದ್ಗೀತೆಯಿಂದ ಬಂದದ್ದು. ನಾವು ಭಗವದ್ಗೀತಾ ಯಥಾರೂಪ ಎಂಬ ಕೃತಿಯನ್ನು ಪ್ರಕಟಿಸಿದ್ದೇವೆ, ಏಕೆಂದರೆ ನಾವು ಕೃಷ್ಣನು ಹೇಳಿದ್ದನ್ನೇ ಯಾವುದೇ ವ್ಯಾಖ್ಯಾನವಿಲ್ಲದೆ ಒಪ್ಪಿಕೊಳ್ಳುತ್ತೇವೆ. ಇದೇ ವೈದಿಕ ಜ್ಞಾನ. ವೈದಿಕ ಜ್ಞಾನ ವಿಶುದ್ಧವಾದ್ದರಿಂದ ನಾವು ಅದನ್ನು ಒಪ್ಪುತ್ತೇವೆ. ಕೃಷ್ಣ ಏನು ಹೇಳುತ್ತಾನೋ ಅದನ್ನು ನಾವು ಒಪ್ಪುತ್ತೇವೆ. ಇದೇ ಕೃಷ್ಣ ಪ್ರಜ್ಞೆ. ಹೀಗೆ ಮಾಡುವುದರಿಂದ ಸಮಯ ಉಳಿಯುತ್ತದೆ. ನೀವು ಸರಿಯಾದ ಪ್ರಾಮಾಣ್ಯವನ್ನು ಅಥವಾ ಜ್ಞಾನದ ಆಕಾರವನ್ನು ಒಪ್ಪಿದರೆ ಆಗ ನಿಮಗೆ ಸಮಯ ಉಳಿಯುತ್ತದೆ. ಉದಾಹರಣೆಗೆ, ಈ ಐಹಿಕ ಜಗತ್ತಿನಲ್ಲಿ ಎರಡು ಜ್ಞಾನ ಪದ್ಧತಿಗಳಿವೆ. ಅನುಗಮನ ಇಂಡಕ್ಟಿವ್ ಇದೆ, ಇಂಡಕ್ಟಿವ್ ಡಿಡಕ್ಟಿವ್ ಮತ್ತು ನಿಗಮನ ಡಿಡಕ್ಟಿವ್. ನಿಗಮನ ತರ್ಕದಿಂದ ನೀವು ಮಾನವನು ಮರ್ತ್ಯ ಎಂದು ಒಪ್ಪಿಕೊಳ್ಳುತ್ತೀರಿ. ನಿಮ್ಮ ತಂದೆಯು ಮಾನವನು ಮರ್ತ್ಯ ಎಂದು ಹೇಳುತ್ತಾರೆ. ನಿಮ್ಮ ಅಕ್ಕ ಮಾನವನು ಮರ್ತ್ಯ ಎಂದು ಹೇಳುತ್ತಾರೆ. ಆದರೆ ನೀವು ಪ್ರಯೋಗ ಮಾಡಿ ನೋಡುವುದಿಲ್ಲ. ಮಾನವನು ಮರ್ತ್ಯ ಎಂಬ ಅಂಶವನ್ನು ನೀವು ಒಪ್ಪುತ್ತೀರಿ. ಮಾನವನು ಮರ್ತ್ಯನೇ ಅಲ್ಲವೇ ಎಂಬುದನ್ನು ಸಂಶೋಧನೆ ಮಾಡಿ ನೋಡಬೇಕಾದರೆ ನೀವು ಪ್ರತಿಯೊಬ್ಬರನ್ನು ಅಧ್ಯಯನ ಮಾಡಿ ಯಾರೋ ಒಬ್ಬ ಸಾಯದೆ ಇರುವ ವ್ಯಕ್ತಿ ಇರಬಹುದೆಂದು ನೀವು ಯೋಚಿಸಬಹುದು. ಆದರೆ ಅಂಥವನನ್ನು ನೀವು ಇನ್ನೂ ನೋಡಿಲ್ಲ. ಹೀಗೆ ನಿಮ್ಮ ಸಂಶೋಧನೆ ಎಂದಿಗೂ ಮುಗಿಯುವುದಿಲ್ಲ. ಈ ಪ್ರಕ್ರಿಯೆಯನ್ನು ಸಂಸ್ಕೃತದಲ್ಲಿ ಆರೋಹ ಮೇಲೇರುವ ಪ್ರಕ್ರಿಯೆ ಎಂದು ಕರೆಯುತ್ತಾರೆ. ಸ್ವಂತ ಪ್ರಯತ್ನದಿಂದ ನಿಮ್ಮ ಅಪರಿಪೂರ್ಣ ಇಂದ್ರಿಯಗಳ ಸಹಾಯದಿಂದ ಜ್ಞಾನ ಸಂಪಾದನೆ ಮಾಡಬಯಸಿದರೆ ನೀವು ಎಂದಿಗೂ ಸರಿಯಾದ ನಿರ್ಣಯಕ್ಕೆ ಬರಲು ಸಾಧ್ಯವಿಲ್ಲ. ಅದು ಖಂಡಿತ ಸಾಧ್ಯವಿಲ್ಲ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಇನ್ಯಾರಾದ್ರೂ ಓದ್ತೀರಾ? ಮುಗಿಸ್ಬಿಡೋಣ ಇದನ್ನ. ಹರೇ ಕೃಷ್ಣ. ಓದದ ಮಾತಾಜಿ? ಬೇರೆ ಯಾರಾದ್ರೂ ಓದ್ಲಿ ಮಾತಾಜಿ. ಇನ್ಯಾರಾದ್ರೂ ಓದ್ತೀರಾ?
ಟೈಮ್ ಆಯ್ತಲ್ಲ ಅದಕ್ಕೆ. ಓಕೆ, ಓದಿ ಮಾತಾಜಿ. ನಿರ್ಮಲ ಮಾತಾಜಿ ಓದ್ತೀರಾ? ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ನ- ಬ್ರಹ್ಮ ಹಾ ಸಮಿತಿ. ಮಾತಾಜಿ. ಬ್ರಹ್ಮ ಸಂಹಿತೆಯಲ್ಲಿ ಒಂದು ಮಾತಿದೆ. ಮಾತಾಜಿ ಅಲ್ಲಿಂದ ತಾನೆ ಮಾತಾಜಿ. ಹಾ ಬ್ರಹ್ಮ ಮಾತಾಜಿ. ಸಂಹಿತೆಯಲ್ಲಿ ಒಂದು ಮಾತಿದೆ. ಮನೋವೇಗದಲ್ಲಿ ಓಡುವ ವಿಮಾನವನ್ನು ಸ್ವಲ್ಪ ಹತ್ತಿ ನಮ್ಮ ಭೌತ ಪ್ರಪಂಚದ ವಿಮಾನಗಳು ಗಂಟೆಗೆ 2000 ಮೈಲಿ ವೇಗದಲ್ಲಿ ಓಡಬಹುದು. ಆದರೆ ಮನಸ್ಸಿನ ವೇಗ ಎಷ್ಟು? ನೀವು ಲಂಡನ್ನ ನಿಮ್ಮ ಮನೆಯಲ್ಲಿ ಕುಳಿತು ಸುಮಾರು 10,000 ಮೈಲಿ ಆಚೆ ಭಾರತವನ್ನು ನೆನೆಸಿಕೊಳ್ಳುತ್ತೀರಿ. ಆಗ ಅದು ತತ್ಕ್ಷಣ ನಿಮ್ಮ ಮನೆಯಲ್ಲಿದೆ. ನಿಮ್ಮ ಮನಸ್ಸು ಅಲ್ಲಿಗೆ ಹೋಗಿದೆ. ಮನೋವೇಗ ಅಷ್ಟೇ ಜೋರು. ಆದ್ದರಿಂದಲೇ ನೀವು ಈ ವೇಗದಲ್ಲಿ ಮಿಲಿಯಗಟ್ಟಲೆ ವರ್ಷಗಳ ಕಾಲ ಚಲಿಸಿದರೆ ಆಧ್ಯಾತ್ಮಿಕ ಆಕಾಶವು ಅನಂತವೆಂದು ಗೊತ್ತಾಗುತ್ತದೆ. ಅದರ ಸಮೀಪ ಹೋಗಲು ಸಾಧ್ಯವಿಲ್ಲ. ಆದ್ದರಿಂದ ಅದಕ್ಕೆ ಒಬ್ಬ ಸದ್ಗುರುವಿನ ಬಳಿ ಹೋಗಲೇಬೇಕು. ಇದು ಕೇವಲ ಕಟ್ಟಲೆ. ಕಡ್ಡಾಯವಾಗಿ ಹೋಗಬೇಕು. ಆಧ್ಯಾತ್ಮಿಕ ಗುರುವಿನ ಅರ್ಹತೆ ಏನು? ವೇದಗಳ ಸಂದೇಶವು ಸರಿಯಾದವರಿಂದ ಕೇಳಿ ತಿಳಿದುಕೊಂಡಿರುವವನೇ ಗುರು. ಇಲ್ಲದಿದ್ದರೆ ಅವನು ಸದ್ಗುರುವಲ್ಲ. ಅವನು ಬ್ರಹ್ಮನ ಸಂಹಿತೆಯಲ್ಲಿ ಬ್ರಹ್ಮನಲ್ಲಿ ಸ್ಥಿರವಾಗಿ ನೆಲೆಸಬೇಕು. ಇವೆರಡು ಅವನ ಗುಣಗಳು. ಈ ಕೃಷ್ಣ ಪ್ರಜ್ಞಾ ಆಂದೋಲನ ವೈದಿಕ ತತ್ವಗಳನ್ನಾಧರಿಸಿ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳುತ್ತಾನೆ, ವೈದಿಕ ಸಂಶೋಧನೆಯ ನಿಜವಾದ ಗುರಿಯೆಂದರೆ ಕೃಷ್ಣನನ್ನು ಕಂಡುಹಿಡಿಯುವುದು. ಬ್ರಹ್ಮ ಸಂಹಿತೆಯಲ್ಲೂ ಹೀಗೆ ಹೇಳಿದೆ. ಕೃಷ್ಣನಿಗೆ ಗೋವಿಂದನಿಗೆ ಅನೇಕ ರೂಪಗಳಿವೆ, ಆದರೆ ಅವೆಲ್ಲ ಒಂದೇ. ಅವೆಲ್ಲ ನಮ್ಮ ಗೋವಿಂದನ ಅನೇಕ ರೂಪಗಳು. ಕೃಷ್ಣನಿಗೆ ಗೋವಿಂದನಿಗೆ ಅನೇಕ ರೂಪಗಳಿವೆ, ಆದರೆ ಅವೆಲ್ಲ ಒಂದೇ. ಅವೆಲ್ಲ ನಮ್ಮ ರೂಪಗಳಂತಲ್ಲ. ನಮ್ಮವು ದೋಷಪೂರ್ಣ, ಅವನದು ದೋಷರಹಿತ. ನನ್ನ ರೂಪಕ್ಕೆ ಹಾದಿ ಇದೆ, ಆದರೆ ಅವನ ರೂಪಕ್ಕೆ ಹಾದಿ ಇಲ್ಲ. ಅದು ಅನಂತ. ಅವನ ರೂಪಕ್ಕೆ ಕೊನೆಯೇ ಇಲ್ಲ. ಅನಂತ ರೂಪಗಳು. ನನ್ನ ರೂಪ ಇಲ್ಲಿ ಕುಳಿತಿದೆ, ನನ್ನ ಅಪಾರ್ಟ್ಮೆಂಟ್ನಲ್ಲ. ನೀವು ಇಲ್ಲಿ ಕುಳಿತಿದ್ದೀರಿ, ನಿಮ್ಮ ಅಪಾರ್ಟ್ಮೆಂಟ್ನಲ್ಲ. ಆದರೆ ಕೃಷ್ಣನು ಏಕಕಾಲದಲ್ಲಿ ಎಲ್ಲಿ ಬೇಕಾದರೂ ಇರಬಹುದು. ಅವನು ಗೋಲೋಕ ವೃಂದಾವನದಲ್ಲಿ ಕುಳಿತುಕೊಂಡಿರಬಹುದು. ಅದೇ ಸಮಯದಲ್ಲಿ ಅವನು ಎಲ್ಲೆಲ್ಲೂ ಇರುತ್ತಾನೆ. ಸರ್ವಾಂತರ್ಯಾಮಿ. ಅವನು ಆದಿಪುರುಷ, ಪ್ರಪಾಚೀನನು. ಆದರೆ ನೀನು ಯಾವಾಗ ಕೃಷ್ಣನ ಚಿತ್ರವನ್ನು ನೋಡಿದರೂ ಅವನು 15-20 ವರ್ಷಗಳ ಬಾಲಕನಂತೆ ಕಾಣುತ್ತಾನೆ. ಕೃಷ್ಣನಿಗೆ ದೇವರಿಗೆ ಎಂದೂ ವಯಸ್ಸಾಗುವುದಿಲ್ಲ. ಅದೇ ಅವನ ಪರಮ ಶಕ್ತಿ. ಗೀತೋಪದೇಶ ಚಿತ್ರವನ್ನು ನೀವು ನೋಡಿದ್ದೀರಿ. ಅದರಲ್ಲಿ ಕೃಷ್ಣನು ಸಾರಥಿಯಾಗಿ ಚಿತ್ರಿಸಿರುವುದನ್ನು ನೋಡಿರುತ್ತೀರಿ. ಆಗ ಅವನ ವಯಸ್ಸು ಕನಿಷ್ಠ ಪಕ್ಷ 100 ವರ್ಷವಾಗಿತ್ತು. ಅವರಿಗೆ ಮರಿ ಮಕ್ಕಳಾಗಿದ್ದರು. ಆದರೂ ಅವನು ಒಬ್ಬ ಎಳೆಯ ಬಾಲಕನಂತೆ ಕಾಣಿಸುತ್ತಿದ್ದನು. ಕೃಷ್ಣನಿಗೆ ದೇವರಿಗೆ ಎಂದೂ ವಯಸ್ಸಾಗುವುದಿಲ್ಲ. ಅದೇ ಅವನ ಪರಮಶಕ್ತಿ. ವೈದಿಕ ಸಾಹಿತ್ಯವನ್ನು ಅಧ್ಯಯನ ಮಾಡಿ ಅದರಲ್ಲಿ ನೀವು ಕೃಷ್ಣನನ್ನು ಹುಡುಕಲು ಹೋದರೆ ನಿಮಗೆ ದಿಗ್ಭ್ರಮೆಯಾಗಬಹುದು. ಅದು ಸಾಧ್ಯವೂ ಇರಬಹುದು. ಅವನು ತುಂಬಾ ಕಷ್ಟ. ಕೃಷ್ಣನ ಬಗ್ಗೆ ಅವನ ಭಕ್ತನಿಂದ ಸುಲಭವಾಗಿ ತಿಳಿದುಕೊಳ್ಳಬಹುದು. ಅವನ ಭಕ್ತನು ಕೃಷ್ಣನು ಈಗೋ ಇಲ್ಲಿದ್ದಾನೆ, ತೆಗೆದುಕೊಳ್ಳಿ ಎಂದು ನಿಮಗೆ ಕೊಡುತ್ತಾನೆ. ಕೃಷ್ಣ ಭಕ್ತರ ಶಕ್ತಿ ಅದು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಸೊ ನಾನ್ ಕೇಳಿರೋ ಪ್ರಕಾರ ಕೃಷ್ಣ ಪುರಾತನ ಪುರುಷ ಅಂತ ಕೇಳಿದ್ದೀನಿ ಮಾತಾಜಿ. ಹಾ ಮಾತಾಜಿ, ಅವನೇ ಪ್ರಥಮ ಪುರುಷ. ಹೌದು. ಆದ್ರೆ ವಾಸ್ತವದಲ್ಲಿ ಅವನೇ ಎಲ್ಲ ಸೃಷ್ಟಿಗೆ ಮೂಲ. ಆದ್ರೆ ಅವನಿಗೆ ಯಾವತ್ತೂ ಕೂಡ ವಯಸ್ಸಾಗಿರೋ ರೀತಿಯಲ್ಲಿ ನೀವು ಯಾವ್ದಾದ್ರು ಚಿತ್ರ ನೋಡಿದೀರಾ ಬ್ರಹ್ಮನ ಹಾಗೆ? ಇಲ್ಲ ದಾಡಿ ಮಾತಾಜಿ, ಇಲ್ಲ. ಬೆಳ್ಳುಗೆ ಇಲ್ಲ. ಇಲ್ಲ. ಯಾಕೆಂದ್ರೆ ನವಯೌವನ, ಅಂದ್ರೆ ಅವನಿಗೆ ಆರಂಭ ಅಂತ್ಯ ಇಲ್ಲದವನು ಅಂತ ಹೇಳ್ತಾರೆ. ಹಾಗೆ ಅವನು ಯಾವಾಗ್ಲೂ ಕೂಡ ನವಯೌವನನಾಗಿ ಇರ್ತಾನೆ ಅಂತ. ಸೊ ಇಲ್ಲಿಗೆ ಮಾತಾಜಿ, ಪ್ರಭುಪಾದರು ಎಷ್ಟು ಕಷ್ಟಪಟ್ಟಿದ್ದಾರೆ ನಮಗ್ ತಿಳ್ಸೋಕೋಸ್ಕರ. ಎಷ್ಟು ಉದಾಹರಣೆಗಳು ಕೊಟ್ಟು ಎಷ್ಟು ನಂಬಿಸ್ತಿದ್ದಾರೆ ನೋಡಿ ಮಾತಾಜಿ. ಆದ್ರೆ ಅಷ್ಟು ನಂಬಿಸ್ಬೇಕಾಗಿಲ್ಲ. ನಮಗ್ ಗೊತ್ತು ಯಾವ ತರ ಕೃಷ್ಣ ವೇದಗಳು ಎಲ್ಲಾ ಗೊತ್ತು. ಆದ್ರೂ ಪ್ರಭುಪಾದರು ಇಷ್ಟು ಕಷ್ಟಪಟ್ಟು ನಮಗ್ ತಿಳ್ಸೋಕೋಸ್ಕರ ಇಷ್ಟು ಬುಕ್ ಬರ್ದಿದ್ದಾರೆ ಮಾತಾಜಿ. ಹಾ ಮಾತಾಜಿ, ನೋಡೋಣ ಪ್ರಭುಪಾದ್ರಿ ಏನೆಲ್ಲ ಹೇಳ್ತಾ ಇದ್ದಾರೆ ಅಂತ. ಇದು ನಾವು ನೋಡಿದ್ವಲ್ಲ, ಆ ಪ್ರತ್ಯಕ್ಷ ನೋಡಿದ್ವಿ, ಅನುಮಾನ ನೋಡಿದ್ವಿ. ಇವಾಗ ಶಬ್ದ ಪ್ರಮಾಣದಿಂದ ಮುಂದುವರಿಸಬೇಕಿತ್ತು. ಶಬ್ದ ಪ್ರಮಾಣ ಅಂತಂದ್ರೆ ಅದು ನೇರವಾಗಿ ಗುರು ಶಿಷ್ಯ ಪರಂಪರೆಯಲ್ಲಿ ಅದು ಆಚಾರ್ಯರಿಂದ ಶಿಷ್ಯನಿಗೆ ಬರುವಂತದ್ದು. ಅವನು ಅದನ್ನ ಶ್ರವಣ ಮಾಡುವ ಮೂಲಕ, ಕೇಳುವ ಮೂಲಕ ಅರ್ಥ ಮಾಡ್ಕೊಳ್ಳುವಂಥದ್ದು, ಕಿವಿಗಳ ಮೂಲಕ ಅವನದನ್ನ ತಿಳ್ಕೊಳ್ಳುವಂಥದ್ದು. ಅದನ್ನೇ ಇಲ್ಲಿ ಶಬ್ದ ಪ್ರಮಾಣ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಈಗ ನಾವು ನೋಡ್ತೀವಿ, ಯಾವ್ದೆಲ್ಲ ಈ ಲೌಕಿಕ ಜಗತ್ತಿಗೆ ಸೇರಿದೆ ಅದೆಲ್ಲವೂ ಕೂಡ ದಿವ್ಯವಾದ ಜ್ಞಾನ ಅಲ್ಲ, ಅದು ಲೌಕಿಕ ಜ್ಞಾನ. ಅದರಿಂದ ಆಚೆಗೆ ಇರುವಂತದ್ದು ಒಂದು ವೈಕುಂಠ ಲೋಕಗಳು ಮತ್ತೆ ಬ್ರಹ್ಮಜ್ಯೋತಿ, ಇವೆಲ್ಲವೂ ಕೂಡ ನಮ್ಗೆ ಹೇಗೆ ಗೊತ್ತಾಗ್ತಾ ಇದೆ? ನಾವು ನೋಡಿದೀವಿ ಅದೆಲ್ಲ.
ಇಲ್ಲ ಮಾತಾಜಿ, ನೋಡಿಲ್ಲ. ಇಲ್ಲ, ನಾವು ಊಹೆ ವೇದದಿಂದ ಗೊತ್ತಾಗ್ತದೆ. ಊಹೆ ಮಾಡೋದ್ರಿಂದ ಕೂಡ ನಮ್ಗೆ ಅಷ್ಟೆಲ್ಲ ಊಹೆ ಮಾಡಕ್ ಸಾಧ್ಯ ಇಲ್ಲ. ಆದ್ರೆ ನಮ್ಗೆ ಇದೆಲ್ಲ ಗೊತ್ತಾಗ್ತಾ ಇರುವಂತದ್ದು ಹೇಗೆ? ಶಾಸ್ತ್ರಗಳ ಮೂಲಕ. ಅದನ್ನೇ ಇಲ್ಲಿ ದಿವ್ಯ ಜ್ಞಾನ ಅಂತ ಹೇಳ್ತಾ ಇದ್ದಾರೆ. ಈ ದಿವ್ಯವಾದಂತ ಜಗತ್ತು, ಆ ವೈಕುಂಠ ಲೋಕಗಳು ಈ ಲೌಕಿಕ ಜಗತ್ತಿನಿಂದ ಆಚೆ ಇದೆ. ನಾವು ಈ ಲೌಕಿಕ ಜಗತ್ತಿನಿಂದ ಆಚೆ ಹೋಗೋದಕ್ಕೆ ಸಾಧ್ಯ ಆಗಿದೆಯಾ ಇಲ್ಲಿವರೆಗೂ? ಇಲ್ಲ ಮಾತಾಜಿ, ಆಗಿಲ್ಲ. ಮತ್ತೆ ನಾವು ಆ ಒಂದು ಆಧ್ಯಾತ್ಮಿಕ ಜಗತ್ತನ್ನ ನಾವು ಪರೀಕ್ಷೆ ಮಾಡ್ತೀವಿ, ಸಂಶೋಧನೆ ಮಾಡ್ತೀವಿ, ಅದನ್ನ ಕಣ್ಣಾರೆ ನೋಡ್ತೀವಿ, ಆಮೇಲೆ ಒಪ್ಕೋತೀವಿ ಅಂತಂದ್ರೆ ಆಗತ್ತಾ? ಸಾಧ್ಯ ಆಗಲ್ಲ ಇದೆಯಾ? ಮಾತಾಜಿ, ಅದನ್ನ ಸಾಧ್ಯ ಇಲ್ಲಿ ಇಲ್ಲ. ಹೇಳ್ತಾ ಇದ್ದಾರೆ. ಆ ರೀತಿ ನಾವು ಹೋಗಿ ಇನ್ನೊಂದು ಅಂದ್ರೆ ಆ ಬೇರೆ ಗ್ರಹಗಳಿಗೆ ಹೋಗೋದಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಆದ್ರೆ ಈ ಬ್ರಹ್ಮಾಂಡವನ್ನ ದಾಟಿ ನಾವು ಹೋಗೋದಕ್ಕೆ ಅಸಾಧ್ಯವಾದ ವಿಷಯ. ಆಗಿರ್ಬೇಕಾದ್ರೆ ನಾವು ಅಲ್ಲಿ ಯಾರು ಆಧ್ಯಾತ್ಮಿಕ ಜಗತ್ತು ಹೇಗಿದೆ, ಆಧ್ಯಾತ್ಮಿಕ ಜಗತ್ತಿನಲ್ಲಿ ಜನ ಹೇಗಿದ್ದಾರೆ, ಇದೆಲ್ಲವನ್ನು ಕೂಡ ನಾವು ಶಾಸ್ತ್ರದ ಮೂಲಕ ತಿಳ್ಕೊತಾ ಇದ್ವಿ ಹೊರತು ಅದನ್ನ ನಾವು ಪ್ರಾಯೋಗಿಕವಾಗಿ ಆಗ್ಲಿ ಆ ಅನುಮಾನದ ರೀತಿಯಲ್ಲಿ ಊಹೆ ಮಾಡಿ ಆಗ್ಲಿ ಅದನ್ನ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತೇಳಿ ತಿಳಿಸ್ತಾ ಇದ್ದಾರೆ. ಅಲ್ಲಿ ಯಾವುದು ಶಾಶ್ವತವಾದ ಜಗತ್ತಿದೆ, ಮತ್ತೆ ಶಾಶ್ವತವಾದ ಜೀವಿಗಳು, ನಿವಾಸಿಗಳು ಅಲ್ಲಿದ್ದಾರೆ. ಇದೆಲ್ಲವೂ ಕೂಡ ನಮ್ಗೆ ಪ್ರಯೋಗ ಮಾಡಿ ತಿಳ್ಕೊಳ್ಳಿಕ್ಕೆ ಅಸಾಧ್ಯ ಅನ್ನೋದನ್ನಲ್ಲಿ ಹೇಳ್ತಾ ಇದ್ದಾರೆ. ಆದ್ರೆ ಇದನ್ನ ನಾವು ನೇರವಾಗಿ ಕೃಷ್ಣನಿಂದ ಪಡ್ಕೊಂಡಿದೀವಿ. ಕೃಷ್ಣನೇ ಈ ಒಂದು ಜ್ಞಾನವನ್ನ ನಮ್ಗೆ ಆರಂಭದಿಂದ ನೀಡಿರುವಂತದ್ದು. ಇಲ್ಲಿ 2 ರೀತಿಯ ಆಧ್ಯಾತ್ಮಿಕವಾದಿಗಳ ಬಗ್ಗೆ ತಿಳಿಸ್ತಾ ಇದ್ದಾರೆ. ಒಂದು ನಿರಾಕಾರವಾದಿಗಳು ಅಥವಾ ಮಾಯಾವಾದಿಗಳು, ಇನ್ನೊಂದು ವೈಷ್ಣವರು. ಈ ರೀತಿ 2 ರೀತಿಯ ಆಧ್ಯಾತ್ಮಿಕವಾದಿಗಳು ಬರ್ತಾರೆ. ಅದರಲ್ಲಿ ಮೊದಲನೇದಾಗಿ ನಾವು ನೋಡ್ತೀವಿ, ಮಾಯಾವಾದಿ ಮತ್ತೆ ನಿರಾಕಾರವಾದಿ ತತ್ವಗಳನ್ನ ಯಾರು ಪ್ರಾರಂಭ ಮಾಡಿದ್ರು ಅಂದ್ರೆ ಅವರ ಶಂಕರಾಚಾರ್ಯರು. ಮತ್ತೆ ಈ ವೈಷ್ಣವರ ಒಂದು ಆಚಾರ್ಯರು ಯಾರೆಲ್ಲ ಬರ್ತಾರೆ ಅಂದ್ರೆ ಅಲ್ಲಿ ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು, ವಿಷ್ಣು ಸ್ವಾಮಿ, ಇವರೆಲ್ಲರೂ ಕೂಡ ವೈಷ್ಣವ ವರ್ಗಕ್ಕೆ ಸೇರ್ತಾರೆ. ಆದ್ರೆ ಈ ಶಂಕರಾಚಾರ್ಯರು ಮಾಯಾವಾದಿ ಆಗಿದ್ರು ಕೂಡ, ಅವರು ನಿರಾಕಾರವಾದಿಗಳಾಗಿದ್ರು ಕೂಡ ಕೃಷ್ಣನ ಅಸ್ತಿತ್ವವನ್ನ, ಅವನ ಸ್ಥಾನವನ್ನ ಅವರು ಒಪ್ಕೋತಾರೆ. ಅವ್ರು ಏನಂತ ಹೇಳ್ತಾರೆ, ಭಜಗೋವಿಂದಂ ಕೇಳಿದ್ದೀರಲ್ವಾ? ಭಜಗೋವಿಂದಂ ಮೂಢಮತೆ. ಗೋವಿಂದಂ ಭಜ ಮೂಢಮತೆ. ಗೋವಿಂದನ ವಿಷಯವನ್ನ ಹೇಳ್ತಾರೆ. ಗೋವಿಂದ ದೇವೋತ್ತಮ ಪರಮ ಪುರುಷ ಅಂತ ಹೇಳ್ತಾರೆ. ಅವ್ರು ಒಪ್ಕೋತಾರೆ, ಗೋವಿಂದನನ್ನ ಒಪ್ಕೋತಾರೆ. ಅವರು ಸಾಕಾರವಾದಿಯಾಗಿದ್ರು, ಆದ್ರೆ ಅವರ ಅನುಯಾಯಿಗಳು ನಿರಾಕಾರವಾದಿಗಳಾಗಿದ್ದಾರೆ. ಆದ್ರೆ ಇಲ್ಲಿ ವೈಷ್ಣವರು, ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು, ಇವರು ಕೂಡ ದೇವೋತ್ತಮ ಪರಮ ಪುರುಷ ಅಂದ್ರೆ ಕೃಷ್ಣ ಅಂತ ಅವರು ಕೂಡ ಒಪ್ಕೊಂಡಿದ್ದಾರೆ. ಹಾಗಾಗಿ 2 ರೀತಿಯ ಆಧ್ಯಾತ್ಮಿಕವಾದಿಗಳು ಕೂಡ ಆ ದೇವೋತ್ತಮ ಪರಮ ಪುರುಷ ಕೃಷ್ಣ ಅನ್ನುವಂಥದ್ದನ್ನ ಅವರು ಸ್ವೀಕಾರ ಮಾಡ್ತಾರೆ. ಅದನ್ನ ಇನ್ನೂ ಹೆಚ್ಚಾಗಿ ಅಂದ್ರೆ ಶಾರೀರಿಕ ಭಾಷ್ಯವನ್ನ ಕೊಡ್ತಾರೆ ಶಂಕರಾಚಾರ್ಯರು ಈ ಒಂದು ವೇದಾಂತ ಸೂತ್ರಗಳಿಗೆ. ಆ ಶಾರೀರಿಕ ಭಾಷ್ಯದಲ್ಲೂ ಕೂಡ ಅವರು ಹೇಳ್ತಾರೆ, ಕೃಷ್ಣ ಅಂದ್ರೆ ಯಾರ ಬಗ್ಗೆ ಹೇಳ್ತಾ ಇದ್ದಾರೆ ಅಂದ್ರೆ ಅವನೇ ನಾರಾಯಣ, ಅವನೇ ದೇವೋತ್ತಮ ಪರಮ ಪುರುಷ, ಅವನೇ ದೇವಕಿ ವಸುದೇವರ ಮಗನಾಗಿ ಬಂದಿದ್ದಾನೆ, ಅವನೇ ನಿಜವಾಗ್ಲೂ ಕೂಡ ಎಲ್ಲರ ಒಂದು ಆದಿ ಅಂದ್ರೆ ಅವನೇ ಎಲ್ಲರ ಸೃಷ್ಟಿಗೆ ಮೂಲ ಕಾರಣ, ಅವನೇ ದೇವೋತ್ತಮ ಪರಮ ಪುರುಷ ಅಂತ ಎಲ್ಲ ಇಲ್ಲಿ ಒಪ್ಕೊಂಡಿದ್ದಾರೆ. ಅದನ್ನ ಶಂಕರಾಚಾರ್ಯರು ಒಪ್ಕೊಂಡಿದ್ದಾರೆ, ಮತ್ತೆ ವೈಷ್ಣವ ಆಚಾರ್ಯರು ಕೂಡ ಅದನ್ನ ಒಪ್ಕೋತಾರೆ. ಹೀಗೆ ಯಾರಿಗೂ ಕೂಡ ಈ ಒಂದು ವಿಷಯದಲ್ಲಿ ಯಾವುದೇ ಸಂಶಯ ಇಲ್ಲ ಅನ್ನೋದನ್ನಲ್ಲಿ ತಿಳಿಸ್ತಾ ಇದ್ದಾರೆ. ಹಾಗಾಗಿ ಕೃಷ್ಣ ಪ್ರಜ್ಞೆ ಜ್ಞಾನ ಅನ್ನುವಂಥದ್ದು ಕೃಷ್ಣನಿಂದಲೇ ಬಂದಿರುವಂತದ್ದು. ಅದು ಭಗವದ್ಗೀತೆಯ ಮೂಲಕ ಬಂದಿದೆ. ಅದನ್ನ ಇಲ್ಲಿ ಪ್ರಭುಪಾದರು ಯಥಾರೂಪವಾಗಿ ನಮ್ಗೆ ಕೊಡ್ತಾ ಇದ್ದಾರೆ. ಯಥಾರೂಪವಾಗಿ ಕೊಡ್ತಾ ಇದ್ದಾರೆ ಅಂದ್ರೆ ಅವ್ರು ಯಾವುದೇ ಅವರದೇ ಆದಂತಹ ವ್ಯಾಖ್ಯಾನಗಳನ್ನ ಅಲ್ಲಿ ಸೇರಿಸಿಲ್ಲ. ಅವರು ಕೃಷ್ಣ ಏನನ್ನ ಹೇಳಿದ್ದಾನೆ ಅದನ್ನ ಅದೇ ರೀತಿಯಲ್ಲಿ ನಮ್ಗೆ ತಿಳಿಸ್ಕೊಡೋ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಹೀಗೆ ಕೃಷ್ಣ ಏನು ಹೇಳುತ್ತಾನೆ ಅದನ್ನ ನಾವು ಒಪ್ಕೋತೀವಿ. ಅದನ್ನೇ ಇಲ್ಲಿ ಕೃಷ್ಣ ಪ್ರಜ್ಞೆ ಅಂತ ಹೇಳಿ ಕರಿತಾ ಇದ್ದಾರೆ. ಇಲ್ಲಿ 2 ರೀತಿಯ ಒಂದು ಏನಂತ ಹೇಳ್ತಾರೆ, ಪ್ರಮಾಣವನ್ನ ನಾವು ನೋಡ್ತೀವಿ. ಜನ ಏನ್ ಮಾಡ್ತಾರೆ, 2 ರೀತಿ ಜ್ಞಾನವನ್ನ ಪಡ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ. ಒಂದು ಅನುಗಮನ, ಇನ್ನೊಂದು ನಿಗಮನ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅನುಗಮನ ಅಂತಂದ್ರೆ ಏನು ಅಂತಂದ್ರೆ, ಗುರು ಶಿಷ್ಯ ಪರಂಪರೆಯಲ್ಲಿ ಗುರು ಏನನ್ನ ತಿಳಿಸ್ಕೊಡ್ತಾನೆ ಆಚಾರ್ಯ ಅದನ್ನ ತಿಳ್ಕೊಳ್ಳುವಂಥದ್ದು. ನಿಗಮನ ಅಂತಂದ್ರೆ ಏನು ಅಂದ್ರೆ ಪ್ರಾಯೋಗಿಕವಾಗಿ ತರ್ಕ ಮಾಡಿ ಅದನ್ನ ಅರ್ಥ ಮಾಡ್ಕೊಳ್ಳುವಂಥದ್ದು. ಈಗ ಉದಾಹರಣೆಗೆ ಒಂದು ಕೊಡ್ತಾ ಇದ್ದಾರೆ, ಮನುಷ್ಯ ಪ್ರತಿಯೊಬ್ಬರು ಸಾಯ್ತಾರೆ, ಹೌದಲ್ವಾ? ಹರೇ ಕೃಷ್ಣ. ಯಾರಾದ್ರೂ ಸಾಯ್ದೆ ಉಳಿದವ್ರು ಇದ್ದಾರಾ? ಇದ್ರೆ ನಾವ್ ಅವ್ರನ್ನ ನೋಡಿದೀವ? ಇಲ್ಲ ಮಾತಾಜಿ. ಸೊ ಈ ಒಂದು ಪ್ರಯೋಗ ಮಾಡೋದಕ್ಕೆ ಯಾರಾದ್ರೂ ಪ್ರಯತ್ನ ಪಟ್ರೆ, ಸಾಯ್ದೆ ಉಳಿದವ್ರು ಇದ್ದಾರೆ ಅಂತ ಪ್ರಯೋಗ ಮಾಡೋದಕ್ಕೆ ಕುತ್ಕೊಂಡ್ರೆ ನಾವು ಎಷ್ಟು ವರ್ಷ ಕಾಯ್ಬೋದು ಅಂತವ್ರನ್ನ ನೋಡೋದಕ್ಕೆ? ಎಲ್ಲರೂ ಕೂಡ ಸಾಯೋದು ಸಹಜ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ತಂದೆ ಸಾಯ್ತಾರೆ, ಅಕ್ಕ ಸಾಯ್ತಾರೆ, ಹಾಗೆ ಪ್ರತಿಯೊಬ್ಬರು ಕೂಡ ಅಕ್ಕಪಕ್ಕದಲ್ಲಿ ಇರುವಂತವ್ರು ಸಾಯ್ತಾರೆ, ಕೊನೆಗೆ ನಾವು ಸಾಯ್ತೀವಿ. ಹೀಗೆ ಬೇಕಾದ್ರೆ ಸಾಯ್ದೀರ ಯಾರಾದ್ರೂ ಉಳಿಯೋದಕ್ಕೆ ಸಾಧ್ಯ ಇದೆ ಅಂತ ಪ್ರಯೋಗ ನಾವು ಮಾಡಿ ಅದನ್ನ ಸಂಶೋಧನೆ ಮಾಡಿ ತಿಳ್ಕೋಬೇಕು ಅಂತಂದ್ರೆ ಅದು ಅಸಾಧ್ಯ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆ ರೀತಿ ಒಂದು ಪ್ರಯೋಗಗಳನ್ನ ಮಾಡಿ ತಿಳ್ಕೊಳ್ಳುವಂತದ್ದನ್ನ ಆರೋಹ ಪಂಥ ಅಂತಂದ್ರೆ ಅವರು
ಪ್ರಯೋಗ ಮಾಡುವಂಥದ್ದು ಈ ವಿಜ್ಞಾನಿಗಳು. ಈಗ ಒಬ್ಬ ವಿಜ್ಞಾನಿ ಏನೋ ಒಂದು ಕಂಡುಹಿಡಿತಾನೆ, ಇನ್ನೊಬ್ಬ ವಿಜ್ಞಾನಿ ಅದಕ್ಕಿಂತ ಹೆಚ್ಚನ್ನ ಕಂಡುಹಿಡಿದು ಏನ್ ಹೇಳ್ತಾನೆ, ಹಿಂದಿನ ವಿಜ್ಞಾನಿ ಕಂಡುಹಿಡಿದಿದ್ದು ತಪ್ಪು ಅಂತ ಅವನು ಸಾಧಿಸ್ತಾನೆ. ಹೀಗೆ ಈ ಒಂದು ಆರೋಹ ಪಂಥದಲ್ಲಿ ಅಂದ್ರೆ ಸಂಶೋಧನೆ ಮಾಡುವುದರಲ್ಲಿ ನಾವು ನಿಜವಾದ ಒಂದು ಜ್ಞಾನವನ್ನ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನಿಜವಾದ ಜ್ಞಾನವನ್ನ ನಾವು ತಿಳಿಬೇಕು ಅಂತಂದ್ರೆ ಅವರೋಹ ಪಂಥದಲ್ಲಿ ಸಿಗುವಂಥದ್ದು. ಅವರೋಹ ಪಂಥ ಅಂತಂದ್ರೆ ಇಲ್ಲಿ ಹೇಳಿದಾರಲ್ವಾ, ಅವರೋಹ ಪಂಥ ಅಂತಂದ್ರೆ ಅನುಗಮನ. ಅದು ಸರಿಯಾದ ಆಚಾರ್ಯರು. ಈಗ ಹಿಂದಿನ ಆಚಾರ್ಯರು ಹೇಳಿದ್ದನ್ನ ಮರೆಮಾಚಿ ನಾವು ಬೇರೆ ಇನ್ನೇನು ಹೊಸದನ್ನ ಯಾರಾದ್ರೂ ಹೇಳಿದಾರಾ? ಹರೇ ಕೃಷ್ಣ. ಗುರು ಶಿಷ್ಯ ಪರಂಪರೆಯಲ್ಲಿ ಇಂದಿನ ಆಚಾರ್ಯ ಏನನ್ನ ತಿಳಿಸ್ಕೊಟ್ಟಿದ್ದಾರೆ ಅದನ್ನ ತಪ್ಪು ಅಂತ ಹೇಳಿ ಹೊಸದಾಗಿ ಯಾರಾದ್ರೂ ಅದನ್ನ ಸರಿಪಡಿಸ್ತೀವಿ ಅಂತ ಯಾರಾದ್ರೂ ಮಾಡಿದಾರ ಶಿಷ್ಯರು? ಇಲ್ಲ ಮಾತಾಜಿ, ಮಾಡಿಲ್ಲ. ಯಾರು ಆತರ ಮಾಡಕ್ಕೆ ಹೋಗೋದಿಲ್ಲ ಮಾತಾಜಿ. ಆತರ ಮಾಡಿದ್ರೆ ಅದು ಸರಿಯಾದ ಅಧಿಕೃತ ಪರಂಪರೆ ಅಲ್ಲ ಅಂತ ಆಗುತ್ತೆ. ಅಂದ್ರೆ ಸರಿಯಾದ ಮೂಲದಿಂದ ಜ್ಞಾನ ಸಿಕ್ಕಿಲ್ಲ ಅಂತ. ಕೃಷ್ಣನಿಂದ ಬಂದಂತಹ ಜ್ಞಾನ ಅದು ಯಥಾರೂಪವಾಗಿ ಪ್ರಭುಪಾದರು 32ನೇಯ ಒಂದು ಆಚಾರ್ಯರು, ಅವರು ಕೂಡ ಆ ಕೃಷ್ಣ ಅಲ್ಲಿ ಏನನ್ನ ಹೇಳಿದಾನೆ ಅದನ್ನೇ ಈಗ್ಲೂ ಹೇಳ್ತಿರುವಂತದ್ದು. ಆ ರೀತಿ ಬಂದಾಗ ಮಾತ್ರ ಅದು ಪರಿಪೂರ್ಣ ಜ್ಞಾನ ಅನಿಸ್ಕೊಳ್ಳುತ್ತೆ. ಆದ್ರೆ ಈ ಲೌಕಿಕ ವಿಜ್ಞಾನಿಗಳಿರ್ಬೋದು ಅಥವಾ ತತ್ವಶಾಸ್ತ್ರಜ್ಞರಿರ್ಬೋದು, ಅವ್ರೇನ್ ಮಾಡ್ತಾರೆ, ಹಿಂದಿನ ಒಬ್ಬ ವಿಜ್ಞಾನಿ ಅಥವಾ ಇನ್ನೊಬ್ಬ ತತ್ವಶಾಸ್ತ್ರಜ್ಞ ಅವನು ಕೊಟ್ಟಂತ ವಿಚಾರಗಳನ್ನ ತಪ್ಪು ಅಂತ ನಿರೂಪಿಸಿ ಅವರು ಹೊಸದಾಗಿ ಇನ್ನೊಂದನ್ನ ಹೇಳ್ತಾರೆ. ಹಾಗೆ ಸರಿಯಾದ ಮಾರ್ಗ ಅಂತಂದ್ರೆ ಅದು ಅವರೋಹಣ ಪಂಥದಲ್ಲಿ ಬರುವಂತದ್ದು, ಗುರು ಶಿಷ್ಯ ಪರಂಪರೆಯಲ್ಲಿ ಬರುವಂತದ್ದು ಸರಿಯಾದ ಒಂದು ರೀತಿ ಅಂತ ಹೇಳಿ ನಾವು ನೋಡ್ತಾ ಇದ್ವಿ. ಮುಂದುವರಿಸೋಣ ನಾಳೆ. ಇಲ್ಲಿಗೆ ನಾನು ನಿಲ್ಲಿಸ್ತೇನೆ. ವಾಂಛಾ ಕಲ್ಪತರುಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವೃದ್ಧಿ ಕಿ ಜೈ. ರಾಮಾಚಾರಿ ಹರಿದಾಸ್ ಠಾಕೂರ್ ಕಿ ಜೈ. ಇಲ್ಲಿ ಬಂದಿರುವಂತ ಎಲ್ಲ ಭಕ್ತರಿಗೂ ಜೈ. ಹರೇ ಕೃಷ್ಣ. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಸೊ ಮಾರ್ನಿಂಗ್ ಹೇಳ್ಬೇಕಾ ಮಾತಾಜಿ? 10 ಬೇರೆಯವ್ರು ಯಾರಾದ್ರೂ ಹೇಳ್ತಾರಾ ಮಾತಾಜಿ? ಮಾತಾಜಿ ಅವ್ರು ಬೇರೆ ಯಾರಾದ್ರೂ ಮಾಡಿದಾರೆ ಅನ್ಸುತ್ತೆ ಮಾತಾಜಿ. ಆಕ್ಚುಲಿ ನಾನು ಇವತ್ತು ಕ್ಲಾಸ್ ಇತ್ತಲ್ಲ ನಿಮ್ದು ಈಗ 8 ಗಂಟೆಗೆ, ನಾನು ಇಲ್ಲಿ ಬಂದ್ಬಿಟ್ಟೆ. ನಾನು ನೋಡ್ತೀನಿ ಮಾತಾಜಿ. ಹಾಗೆ ಯಾರು ಸಿಕ್ಕಿಲ್ಲ ಅಂತಂದ್ರೆ ನಾನು ನಿಮ್ಗೆ ಒಂದು ಮೆಸೇಜ್ ಮಾಡ್ತೀನಿ ಮಾತಾಜಿ. ಹಾ ಸರಿ, ವಾಟ್ಸ್ಆಪ್ ಮಾಡಿ ಮಾತಾಜಿ. ಹಾ ಹರೇ ಮಾತಾಜಿ. ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಥ್ಯಾಂಕ್ಸ್ ಮಾತಾಜಿ. ಹರೇ ಕೃಷ್ಣ. ಹರೇ ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಅಟೆಂಡೆನ್ಸ್ ಲಿಂಕ್ ಹಾಕಿದ್ದಾರೆ ಪ್ರಭುಜಿ. ಹರೇ ಕೃಷ್ಣ. ಎಲ್ಲರೂ ಅಟೆಂಡೆನ್ಸ್ ಹಾಕಿದ್ದೀರಲ್ವಾ? ಹಾ ಹಾಕಿದ್ದೀವಿ ಮಾತಾಜಿ. ಓಕೆ, ಹಾಗಾದ್ರೆ ಎಂಡ್ ಮಾಡ್ಬೋದಲ್ಲ? ಮತ್ತೆ ಅಟೆಂಡೆನ್ಸ್ ಹಾಕ್ಬೋದು. ಹಾ ಹಾಕಿ ಮಾತಾಜಿ.